ಹರೇ ಕೃಷ್ಣ. ಲೀಲಾಮೃತ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ನಾವು ಭಜನನ್ನು ನೋಡೋಣ. नदिया गोत्र में नित्यानंद महाजन पतियाचे नामहट जीवीरा कारण। नदिया गोत्र में नित्यानंद महाजन पतियाचे नामहट जीवीरा कारण। श्रद्धावान जन है, 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 श्रद्धावान जन है। नदिया गोत्र में नित्यानंद महाजन पतियाचे नामहट जीवीरा कारण। नदिया गोत्र में नित्यानंद महाजन पतियाचे नामहट जीवीरा कारण। प्रभु राज्ञया बाई मागिए भिक्षा, प्रभु राज्ञया बाई मागिए भिक्षा। बोलो कृष्ण भजो कृष्ण करो कृष्ण शिक्षा, बोलो कृष्ण भजो कृष्ण करो कृष्ण शिक्षा। नदिया गोत्र में नित्यानंद महाजन पतियाचे नामहट जीवीरा कारण। नदिया गोत्र में नित्यानंद महाजन पतियाचे नामहट जीवीरा कारण। अपराध शून्य होय लोहो कृष्ण नाम, अपराध शून्य होय लोहो कृष्ण नाम। कृष्ण माता कृष्ण पिता कृष्ण धन प्राण, कृष्ण माता कृष्ण पिता कृष्ण धन प्राण। नदिया गोत्र में नित्यानंद महाजन पतियाचे नामहट जीवीरा कारण। नदिया गोत्र में नित्यानंद महाजन पतियाचे नामहट जीवीरा कारण। कृष्णेर संसार करो चारिया नचार, कृष्णेर संसार करो चारिया नचार। जीवे दोया कृष्ण नाम सर्वधर्म सार, जीवे दोया कृष्ण नाम सर्वधर्म सार। नदिया गोत्र में नित्यानंद महाजन पतियाचे नामहट जीवीरा कारण। नदिया गोत्र में नित्यानंद महाजन पतियाचे नामहट जीवीरा कारण। श्रद्धावान जन है, 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 श्रद्धावान जन है। नदिया गोत्र में नित्यानंद महाजन पतियाचे नामहट जीवीरा कारण। नदिया गोत्र में नित्यानंद महाजन पतियाचे नामहट जीवीरा कारण। पतियाचे नामहट जीवीरा कारण। ಹರೇ ಕೃಷ್ಣ. ಶ್ರೀಲ ಭಕ್ತಿ ವಿನೋದ ಠಾಕೂರರ ಕೀರ್ತನೆಗಳು. ಈಗ ಅರ್ಥವನ್ನು ಓದ್ಬೋದು ಒಬ್ಬೊಬ್ಬರಾಗಿ.
ಹರೇ ಕೃಷ್ಣ. ಗೊತ್ತೀರಾ ಗಾಯತ್ರಿ ಮಾತಾಜಿ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೊರಟೋಯ್ತಲ್ಲ, ಒಂದ್ ನಿಮಿಷ ಮಾತಾಜಿ, ಹೊರಟೋಯ್ತು. ನದಿಯ ಬ್ಲಾಕ್ ಬಂದ್ಬಿಟ್ಟಿದೆಯಲ್ಲ ಮಾತಾಜಿ. ಹೋಯ್ತು. ನದಿಯ ಗ್ರಾಮದಲ್ಲಿ ಗೋಧರ್ಮ ದ್ವೀಪದಲ್ಲಿ ನಿತ್ಯಾನಂದ ಪ್ರಭುಗಳು ಹರಿನಾಮದ ಮಾರುಕಟ್ಟೆಯನ್ನು ತೆರೆದಿದ್ದಾರೆ. ಅದು ಪತಿತಾತ್ಮರನ್ನು ಉದ್ಧರಿಸಲೆಂದೇ ಉದ್ದೇಶಿತವಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಓ ವಿಶ್ವಾಸವಿರುವ ಪ್ರಜೆಗಳೇ, ಓ ವಿಶ್ವಾಸವಿರುವ ಪ್ರಜೆಗಳೇ, ಶ್ರೀ ಗೌರಾಂಗರ ಆಜ್ಞೆಯ ಪ್ರಕಾರ 3 ವರಗಳನ್ನು ಬೇಡುತ್ತೇನೆ. ಶ್ರೀಕೃಷ್ಣನ ದಿವ್ಯ ನಾಮಗಳನ್ನು ಜಪಿಸಿ, ಶ್ರೀಕೃಷ್ಣನನ್ನು ಜಪಿಸಿ, ಶ್ರೀಕೃಷ್ಣನ ಬಗ್ಗೆ ಇತರರಿಗೆ ಬೋಧಿಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿ ಶ್ರದ್ಧವಾನ್ ಜನ ಹೇ ಅಂದ್ರೆ ಓ ವಿಶ್ವಾಸವಿರುವ ಪ್ರಜೆಗಳೇ, ಓ ವಿಶ್ವಾಸವಿರುವ ಪ್ರಜೆಗಳೇ ಅಂತ ಹೇಳಿ. ಎಸ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಾಗರೂಕತೆಯಿಂದ ಎಂತಹ ಅಪರಾಧಗಳನ್ನು ಮಾಡದೆ ಶ್ರೀಕೃಷ್ಣನ ದಿವ್ಯ ನಾಮಗಳನ್ನು ಸ್ವೀಕರಿಸಿ, ಶ್ರೀಕೃಷ್ಣನೇ ನಿಮ್ಮ ತಾಯಿ, ಶ್ರೀಕೃಷ್ಣನೇ ನಿಮ್ಮ ತಂದೆ, ಶ್ರೀಕೃಷ್ಣನೇ ನಿಮ್ಮ ಜೀವನದ ಸಂಪದ. ಹರೇ ಕೃಷ್ಣ. ನಿಮ್ಮ ಪಾಪ ಕಾರ್ಯಗಳಿಗೆ ಸ್ವಲ್ಪ ಇಲ್ಲಿ ಮಾಡ್ತೀನಿ ಮತ್ತೆ ಒಂದ್ ನಿಮಿಷ ಹ್ಯಾಂಡ್ ಕೆಳಗಡೆ ಮಾಡಿದ್ರೆ ಕಾಣಿಸುತ್ತೆ. ಇವಾಗ ನಿಮ್ಮ ಪಾಪ ಕಾರ್ಯಗಳಿಗೆ ಕೊನೆ ಹಾಕಿ ಈ ಲೋಕದಲ್ಲಿನ ಕಾರ್ಯಗಳನ್ನು ಕೃಷ್ಣನಿಗೆ ಸ್ವಲ್ಪ ಮೇಲೆ ಮಾಡಿ ಮಾತಾಡಿ. ಕಾಣಿಸ್ತಾ ಇಲ್ಲ. ಇಲ್ಲ, ಅದು ಮೇಲೆ ಹೋಗುದಿಲ್ಲ, ಅಷ್ಟೇ ಅದು. ಹೌದಾ? ಸರಿ ಮಾತಾಡಿ. ನಿಮ್ಮ ಪಾಪ ಕಾರ್ಯಗಳ ಕೊನೆ ಹಾಕಿ ಈ ಲೋಕದಲ್ಲಿನ ಕಾರ್ಯಗಳನ್ನು ಕೃಷ್ಣನಿಗೆ ಅಷ್ಟೇ ಮಾತಾಡಿ. ಕಾಣಿಸ್ತಾ ಇರೋದು ಮಾಡಿ. ಓದ್ಲಾ ಮಾತಾಜಿ? ಹೌದು. ನಿಮ್ಮ ಪಾಪ ಕಾರ್ಯಗಳಿಗೆ ಕೊನೆ ಹಾಕಿ ಈ ಲೋಕದಲ್ಲಿನ ಕಾರ್ಯಗಳನ್ನು ಕೃಷ್ಣನಿಗೆ ಸಂಬಂಧಿಸಿದಂತೆ ನೆರವೇರಿಸಿ, ಇತರ ಜೀವಿಗಳೆಡೆಗೆ ದಯೆ ತೋರಿಸಿ, ಉಚ್ಚ ಸ್ವರದಲ್ಲಿ ಶ್ರೀಕೃಷ್ಣನ ದಿವ್ಯ ನಾಮಗಳ ಕೀರ್ತನೆ ಮಾಡಿ. ಇದೇ ಎಲ್ಲಾ ಧರ್ಮಗಳ ಸಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री राधा गोविंद की जय, श्री श्री गौर निताय की जय, श्री प्रभुपाद की जय. हरे कृष्ण ಎಲ್ಲರಿಗೂ. ಸ್ಕ್ರೀನ್ ಕಾಣಿಸ್ತಿದೆಲ್ಲ? ಹಾ ಮಾತಾಜಿ, ಕಾಣಿಸ್ತಾ ಇದೆ. ಎಸ್, ಧನ್ಯವಾದ ಮಾತಾಜಿ. ಶ್ರೀಲ ಪ್ರಭುಪಾದರು ಒಬ್ಬೊಬ್ಬರಾಗಿ ಓದಿ. ನಿನ್ನೆ ಯಾರು ಓದ್ಲಿಲ್ಲ ಅವರಿಗೆ ಮೊದಲು ಅವಕಾಶ ಕೊಡಿ. ನಿನ್ನೆ ಓದದವ್ರು ಇವತ್ತು ಓದಿ.
ಯಾರು ಇಲ್ಲ ಅಂದ್ರೆ ನೀವು ಪ್ರಾರಂಭ ಮಾಡಿಕೊಂಡು ಹೋಗ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನಿನ್ನು ಶ್ರೀಲ ಓದಿಲ್ಲ ಮಾತಾಜಿ. ಪ್ರಭುಪಾದರು ಇದು ಓದ್ಬೇಕಾದ್ರೆ ಅರ್ಧ ಓದಿದ್ನಲ್ಲ ಮಾತಾಜಿ, ಒಂದೇ ಲೈನು. ಇವಾಗ ಇದು ಓದ್ಲ ನಾನು. ನಿಮಿಷ ಆಯ್ತು. ಲಕ್ಷ್ಮೀ ಪಿ ಎಂ ಮಾತಾಜಿ, ಅವ್ರದ್ದು ಓದಿ ಆಗ್ಲಿ. ರೋಹಿಣಿ ಮಾತಾಜಿ ಮತ್ತೆ ನೀವು ಓದಿ. ಹೌದು ಮಾತಾಜಿ. ಓದ್ತೀನಿ ಮಾತಾಜಿ. ಶ್ರೀಲ ಪ್ರಭುಪಾದರು ನ್ಯೂಯಾರ್ಕಿನಲ್ಲಿದ್ದ 10 ದಿವಸವು ಭಕ್ತರು ಆನಂದದ ಪರಮೋತ್ಸಾಹದಲ್ಲಿದ್ದರು. ರಥಯಾತ್ರೆಗೆ ಸಂಬಂಧಿಸಿದಂತೆ ನಗರದಿಂದ 5ನೇ ಅವಿನ್ಯೂನಲ್ಲಿ ಮೆರವಣಿಗೆಯಲ್ಲಿ ಸಾಗಲು ಭಕ್ತರು ಅನುಮತಿಯನ್ನು ಪಡೆದು ಬಂದಿದ್ದರು. ನ್ಯೂಯಾರ್ಕ್ ಜಗತ್ತಿನಲ್ಲೇ ಮಹತ್ವದ ನಗರವೆಂದು, ಗಗನಚುಂಬಿ ಕಟ್ಟಡವು ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆಯ ದಾರಿದೀಪವೆಂದು ಶ್ರೀಲ ಪ್ರಭುಪಾದರು ಹೇಳಿದ್ದರು. ಈಗ ಮ್ಯಾಟ್ ಹಟನ್ನಲ್ಲಿ ಇಸ್ಕಾನ್ಗೆ ಗಗನಚುಂಬಿ ಕಟ್ಟಡವಿದೆ. ಅಲ್ಲಿ ಪೂಜ್ಯ ಪ್ರಭುಪಾದರ ಉಪಸ್ಥಿತಿಯಲ್ಲಿ 5ನೇ ಅವಿನ್ಯೂ ಮೂಲಕ ರಥಯಾತ್ರೆ ನಡೆಯಲಿದೆ. ಒಂದು ಬೆಳಿಗ್ಗೆ ರಥಗಳನ್ನು ನಿರ್ಮಿಸುತ್ತಿರುವ ಜಾಗಕ್ಕೆ ಶ್ರೀಲ ಪ್ರಭುಪಾದರು ಹೋದರು. ಸುಧಾರಿಸಿದ ಬಾರಿಯ ಗಾಲಿಗಳು ನಿರ್ಮಾಣವಾಗುತ್ತಿದ್ದುದನ್ನು ಜಯಾನಂದ ಮತ್ತು ಅವರ ಕಡೆಯವರು ಶ್ರೀಲ ಪ್ರಭುಪಾದರಿಗೆ ತೋರಿಸಿದರು. ಲುಕೇಮಿಯಾದಿಂದ ನರಳುತ್ತಿದ್ದ ಜಯಾನಂದರು ಸೇವೆಗೆ ತಮ್ಮನ್ನು ಸಮರ್ಪಣಾ ಮಾಡಿಕೊಂಡು ಪ್ರಭುಪಾದರಿಗೆ ಮತ್ತು ಎಲ್ಲ ಭಕ್ತರಿಗೆ ತುಂಬಾ ಆಪ್ತರಾಗಿ ಬಿಟ್ಟಿದ್ದರು. ರಥಯಾತ್ರೆಯನ್ನು ವ್ಯವಸ್ಥೆಗೊಳಿಸುವುದು ಮತ್ತು ಚಕ್ರಗಳ ನಿರ್ಮಾಣದ ಉಸ್ತುವಾರಿಯ ಸೇವೆ ಅವರ ಪಾಲಿಗೆ ಬಂದಿತ್ತು. ಪ್ರಭುಪಾದರು ಬೆಳಗಿನ ಶತಪಥಕ್ಕೆ ಸೆಂಟ್ರಲ್ ಪಾರ್ಕ್ಗೆ ಹೋಗುತ್ತಿದ್ದರು. ಪರಿಚಿತ ಪ್ರದೇಶಗಳ ಮೂಲಕ ಸಾಗುವಾಗ 1965-66ರ ಹಿಂದಿನ ದಿನಗಳ ನೆನಪೆಲ್ಲ ಬಂತು. ಒಂದು ಬೆಳಿಗ್ಗೆ ಕೀರ್ತನಾನಂದ ಸ್ವಾಮಿ ಅವರೊಂದಿಗೆ ಕಾರಿನಲ್ಲಿ ಬಂದರು. ಆ ಹಳೆಯ ದಿನಗಳೇ ನನ್ನ ಸ್ಮರಣೆಗಳಲ್ಲಿ ಮಹತ್ವದವು. ಕೀರ್ತನಾನಂದರೆಂದರು, ಅದರಲ್ಲೂ ಬೆಳಗಿನ ತರಗತಿಗಳು. ನೀವು ಡೆಸ್ಕಿನ ಹಿಂದೆ ಕುಳಿತಿರುತ್ತಿದ್ದೀರಿ. ಇನ್ನೇನು ಸೂರ್ಯೋದಯವಾಗಬೇಕು. ನೀವು 1 ಗಂಟೆ ಮಾತನಾಡುತ್ತಿದ್ದೀರಿ. ಹೌದು ಪ್ರಭುಪಾದರೆಂದರು. ಹಯಗ್ರೀವ, ನೀವು ಮತ್ತು ಪ್ರಭುಪಾದರು ಮತ್ತು ಕೀರ್ತನಾನಂದರು ಇನ್ನೂ ಕೆಲವರು ಭಕ್ತರ ಹೆಸರುಗಳನ್ನು ಜ್ಞಾಪಿಸಿಕೊಂಡರು. ಉಮಾಪತಿ, ಕಾರ್ಲ್ ಯಾರ್ಜೆನ್ಸ್, ಜೆಮ್ ಗ್ರೀನ್, ರಾಯರಾಮ, ಸತ್ಸ್ವರೂಪ ಬ್ರಹ್ಮಾನಂದ. ಆ ಸಮಯದಲ್ಲಿ ಪ್ರಭುಪಾದರೆಂದರು, ಕೀರ್ತನಾನಂದ ಮಹಾರಾಜರು ಒಂದೇ ಒಂದು ಚಪಾತಿ ತಿನ್ನುತ್ತಿದ್ದರು. ಮೇಲ್ಮಾಡು ನಾನು ಕೊಡುತ್ತಿದ್ದೆ. ಪ್ರಭುಪಾದರೆಂದರು, ಆದರೆ ಅವರು 1 ಅಥವಾ 2 ಚಪಾತಿ ತೆಗೆದುಕೊಳ್ಳುತ್ತಿದ್ದರು ಅಷ್ಟೇ. ಮುಂದೆ 12, ಆಮೇಲೆ ಆ ಹುಡುಗ ತ್ರಾದೀಶ, ಅವನು ಕೊನೆಯ ಪಕ್ಷ 20 ಚಪಾತಿ ತಿನ್ನುತ್ತಿದ್ದ. ನಾನು ಹೇಳುತ್ತಿದ್ದೆ, ತ್ರಾದೀಶ, ನಾನು ಇನ್ನಷ್ಟು ಚಪಾತಿ ಕೊಡಲೆ? ಅವನು ಹೇಳುತ್ತಿದ್ದ ಧಾರಾಳವಾಗಿ. ನಾನು 4 ಚಪಾತಿ ಕೊಟ್ಟೆ ಮತ್ತು ನುಂಗಿದ. ಮತ್ತೆ 4. ಕೀರ್ತನಾನಂದರು ಹೇಳಿದರು, ಮೊದಲಿಗೆ ನಾವೆಲ್ಲರ ಪ್ರಭುಪಾದರ ತಟ್ಟೆಯಿಂದಲೇ ತಿನ್ನುತ್ತಿದ್ದೆವು. ಅಲ್ಲಿ ಒಂದು ತಟ್ಟೆ ಪ್ರಸಾದ ಇರುತ್ತಿತ್ತು. ಪ್ರಭುಪಾದರು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡುತ್ತಿದ್ದರು. ಎಲ್ಲರಿಗೂ ತೃಪ್ತಿ ಆಗುತ್ತಿತ್ತು. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಓದ್ಬೇಕಾದ್ರೆ ಮೇಲ್ಗೆ ಕೆಳಗೆ ಆಗ್ತಿತ್ತು. ಸ್ವಲ್ಪ ತಪ್ಪೇನಾರು ಆಗಿದ್ರೆ ಕ್ಷಮಿಸಿ. ತಪ್ಪೇನಾಗ್ಲಿಲ್ಲ. ಎಸ್, ಮುಂದೆ ಯಾರು ಹ್ಯಾಂಡ್ ರೈಸ್ ಮಾಡಿದಿರೋ ಓದಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಹ್ಯಾಂಡ್ ರೈಸ್ ತೆಗ್ದ್ಬಿಡ್ತೀನಿ ಮಾತಾಜಿ. ಆಯ್ತು. ಹರೇ ಕೃಷ್ಣ ಮಾತಾಜಿ. ನಾನು ಸ್ವಲ್ಪ ಪ್ರಸಾದ ಇಟ್ಟುಕೊಂಡಿರುತ್ತಿದ್ದೆ. ಪ್ರಭುಪಾದರೆಂದರು, ಯಾರಾದರೂ ಬರುತ್ತಿದ್ದರೋ ಅವರಿಗೆ ಕೊಡುತ್ತಿದ್ದೆ. ಕೀರ್ತನಾನಂದರು ಹೇಳಿದರು, ತರಗತಿ ಆದ ಮೇಲೆ ನೀವು ಸ್ವಲ್ಪ ಪ್ರಸಾದ ಹಂಚುತ್ತಿದ್ದೀರಿ. ಕೀರ್ತನೆ ತರಗತಿ 2 ಆದ ಮೇಲೆ. ಹೌದು ಪ್ರಭುಪಾದರೆಂದರು, ನಾನು ಚಪ್ಪಾಳೆ ತಟ್ಟುತ್ತಿದ್ದೆ. ಸಭೆಯಲ್ಲಿ ನಾನು $6 ಕಡಿಮೆ ಇಲ್ಲದಂತೆ, $20 ಹೆಚ್ಚಿಲ್ಲದಂತೆ ವಾರಕ್ಕೆ 3 ಸಲ ಹಣ ಸಂಗ್ರಹಿಸುತ್ತಿದ್ದೆ. ಹರೇ ಕೃಷ್ಣ ಮಾತಾಜಿ. ಮೇಲ್ ಮಾಡು. ಆ ಹಳೆಯ
ಹೋರಾಟದ ದಿನಗಳಲ್ಲಿ ಮುಗಿದುವೆಂಬುದೇ ಶ್ರೀಲ ಪ್ರಭುಪಾದರ ವಿಜಯವಾಗಿತ್ತು. ಆದರೂ ಅದನ್ನೆಲ್ಲ ಜ್ಞಾಪಿಸಿಕೊಂಡಾಗ ಅವರು ಒಂದು ವಿಶಿಷ್ಟ ಮಧುರ ಸ್ಮೃತಿಯಲ್ಲಿ ಮುಳುಗುತ್ತಿದ್ದರು. ಅವರು ಮುಖಚರ್ಯ ಭಾವದಿಂದ ಭಾವಕ್ಕೆ ಬದಲಾಗುತ್ತಿತ್ತು. ಕೆಲವು ಸಲ ಮಿಶ್ರ ಭಾವನೆಗಳು ಇರುತ್ತಿದ್ದವು. ಒಬ್ಬನು ಎದುರಿಗಿಲ್ಲ, ಕೃಷ್ಣನನ್ನೇ ನಂಬಿ ನಿಸ್ಸಹಾಯಕನಾಗಿ ಕಳೆದ ದಿನಗಳು. ಈಗ ನೂರಾರು ಶಿಷ್ಯರಿಂದ ಪರಿವೃತರಾಗಿರುವ ಸಮಾಧಾನ. ಹಳೆಯ ದಿನಗಳನ್ನು ಸ್ಮರಿಸಿಕೊಳ್ಳುವಾಗ ನ್ಯೂಯಾರ್ಕಿನ ಇಸ್ಕಾನಿಗಾಗಿ ನಾವು ಮೊದಲು ಹಾಕಿಕೊಂಡ ಗುರಿ ಈಗ ನೆರವೇರುತ್ತಿದೆ. ನಮ್ಮ ವಿಶ್ವವ್ಯಾಪಿ ಪ್ರಚಾರಕ್ಕೆ ದಾರಿಯ ದೀಪ. ಮಧ್ಯಾಹ್ನದ ಅನಂತರ ಸೂರ್ಯ ಇನ್ನೇನು ಮುಳುಗುವುದರಲ್ಲಿದ್ದಾಗ ಶ್ರೀಲ ಪ್ರಭುಪಾದರಿಗೆ ಗಗನಚುಂಬಿಯ ಮೇಲಂತಸ್ತಿನಲ್ಲಿ ಕುಳಿತುಕೊಳ್ಳುವ ಅಪೇಕ್ಷೆ. ಶಿಷ್ಯರು ಅವರ ಸುತ್ತಲೂ ಕುಳಿತರು. ಕಟ್ಟಡವು ನಗರದ ಮಧ್ಯಪ್ರದೇಶದಲ್ಲಿ ಪಶ್ಚಿಮ ಭಾಗದಲ್ಲಿದ್ದುದರಿಂದ ಮ್ಯಾನ್ಹ್ಯಾಟನ್ನ ದುಂಬಿಯಿಂದ ಸ್ವಲ್ಪ ದೂರವೆನ್ನಿಸುವ ಭಾವವನ್ನು ತರುತ್ತಿದ್ದಿತು. ಆಕಾಶದಂಚನ್ನು ನೋಡುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಅಡಸನ್ ನದಿಯಿಂದ ಬೀಸುತ್ತಿದ್ದ ತಂಗಾಳಿ ಜುಲೈ ಧಗೆಯನ್ನು ಸ್ವಲ್ಪ ತಗ್ಗಿಸುತ್ತಿತ್ತು. ಒಂದು ಸಂಜೆ ಕೆಲವು ಶಿಷ್ಯರು ನಗರದಲ್ಲೆಲ್ಲೇ ನಡೆಯುತ್ತಿರುವ ದುಷ್ಟ ಚಟುವಟಿಕೆಗಳ ಬಗೆಗೆ ಪ್ರಭುಪಾದರಿಗೆ ವಿವರಣೆ ಕೊಡುತ್ತಿದ್ದರು. ಸೂಳೆಗಾರಿಕೆ, ಅಶ್ಲೀಲ ಸಾಹಿತ್ಯ, ಹೆಚ್ಚುತ್ತಿರುವ ಹಿಂಸಾ ಪಾತಕತನದ ಕೃತ್ಯಗಳು ಮತ್ತು ಭ್ರೂಣ ಆಹಾರವನ್ನೊಳಗೊಂಡ ಮಾಂಸಾಹಾರಿಗಳು, ವಿಚಿತ್ರ ಮೂಢ ಖಯಾಲಿಗಳು ಮೊದಲಾದುದನ್ನು ವಿವರಿಸಿದರು. ಅಂದರೆ ಪ್ರಭುಪಾದರೆಂದರು ನಾವು ನಿಜವಾಗಿ ಪ್ರಾಣಿಗಳಿಗೆ ಬೋಧನೆ ಮಾಡುತ್ತಿದ್ದೇವೆ ಎಂದಂತಾಯಿತು. ಮೇಲಂತಸ್ತಿನ ಬೈಲಲ್ಲಿ ಒಂದು ರಾತ್ರಿ ರಾಮೇಶ್ವರರು ಶ್ರೀಲ ಪ್ರಭುಪಾದರನ್ನು ಕುರಿತು ಕೃಷ್ಣ ಪ್ರಜ್ಞೆಯಿಂದ ಜಗತ್ತನ್ನು ಗೆಲ್ಲಲು ಒಂದು ಯೋಚನೆ ಇದ್ದರೆ ಅದನ್ನು ಹೇಳಬೇಕೆಂದು ಕೇಳಿಕೊಂಡರು. ಪ್ರಭುಪಾದರು ಮಾತನಾಡಲಿಲ್ಲ. ಕೊನೆಗೆ ಹೇಳಿದರು, ನನ್ನ ಯೋಚನೆಗಳನ್ನು ಹೇಳಿಬಿಟ್ಟರೆ ಅವು ಹಾಳಾಗಬಹುದು ಎಂದರು. ಒಂದು ಯೋಜನೆ ತಮ್ಮಲ್ಲಿದೆ ಎಂದು ಆದರೆ ಜನ ಅದಕ್ಕೆ ಸಿದ್ಧರಾಗಿಲ್ಲವೆಂದು ಹೇಳಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ರೋಹಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಥಯಾತ್ರೆ ಮೆರವಣಿಗೆ 50 ಅಡಿ ಎತ್ತರದ 3 ರಥಗಳೊಂದಿಗೆ 5ನೇ ಅವೆನ್ಯೂನ ಗ್ರಾಂಡ್ ಆರ್ಮಿ ಪ್ಲಾಜಾದಿಂದ ಆರಂಭವಾಗಿ ಮಧ್ಯನಗರ ಭಾಗಕ್ಕೆ ಹೊರಟಿತು. ನೂರಾರು ತರುಣರು, ಸೀರೆಯೊಟ್ಟ ಹುಡುಗಿಯರು, ಭಾರತೀಯರು, ಅಮೆರಿಕನ್ನರು ಹಗ್ಗ ಎಳೆದು ಬೃಹತ್ ರಥಗಳನ್ನು ಮುಂದಕ್ಕೆ ನಡೆಸುತ್ತಿದ್ದರು. ಹಳದಿ, ಹಸಿರು, ಕೆಂಪು ಮತ್ತು ನೀಲಿಬಣ್ಣೆಯ ರೇಷ್ಮೆಯ ಗೋಪುರಗಳು ಗಾಳಿಗೆ ಪಟಪಟನೆ ಹಾರಾಡುತ್ತಿರಲು ರಥಗಳು ರಾಜಗಂಭೀರ ನಡಿಗೆಯಿಂದ ದಕ್ಷಿಣದ ಕಡೆ ಹೊರಟವು. ಅವೇ ತುಂಬಾ ಚೆನ್ನಾಗಿತ್ತು. ನೂರಾರು ಭಕ್ತರು ಕುಣಿಯುತ್ತಾ ಸಂಕೀರ್ತನೆ ಮಾಡುತ್ತಿದ್ದರು. ಸಾವಿರಾರು ಜನ ಪ್ರೇಕ್ಷಕರು. ಪ್ರಯಾಣ ಮಾರ್ಗವು ಜಗತ್ತಿನ ಅತಿ ಮುಖ್ಯ ರಸ್ತೆ ಎನಿಸಿಕೊಂಡ 5ನೇ ಅವೆನ್ಯೂದಿಂದ ಸುಮಾರು 50 ಕೇರಿಗಳ ಆಚೆ ಇದ್ದ ವಾಷಿಂಗ್ಟನ್ ಪಾರ್ಕ್ ಕಡೆಗೆ ಸಾಗಿತ್ತು. 34ನೇ ಬೀದಿಯಲ್ಲಿ ಶ್ರೀಲ ಪ್ರಭುಪಾದರ ಮೆರವಣಿಗೆಗೆ ಸೇರಿಕೊಂಡರು. ಅವರು ಸುಭದ್ರ ರಥವನ್ನು ಏರಲು ಮುಂದೆ ಬಂದಾಗ ಪೊಲೀಸರಿಗೂ ಸುತ್ತ ಸೇರಿದ ಪ್ರೇಕ್ಷಕರಿಗೂ ದಿಗ್ಭ್ರಮೆ ಆಗುವ ರೀತಿಯಲ್ಲಿ ಭಕ್ತರು ಪ್ರಭುಪಾದರ ಸುತ್ತ ಘೆರಾಯಿಸಿ ಶ್ರೀಕೃಷ್ಣನ ಈ ಪ್ರತಿನಿಧಿಯನ್ನು ಸ್ತುತಿಸಲು ಆರಂಭಿಸಿದರು. ವಾಸ್ತವವಾಗಿ ರಥಯಾತ್ರೆಯ ಮೂಲೋದ್ದೇಶವು ಶ್ರೀಕೃಷ್ಣನ ವೃಂದಾವನಕ್ಕೆ ಮರಳಿ ಬರಲಿ ಎಂಬ ಗೋಪಿಯರ ಹಂಬಲ. ಆದರೆ ಈ ಭಕ್ತರು ಶ್ರೀಲ ಪ್ರಭುಪಾದ ನ್ಯೂಯಾರ್ಕ್ಗೆ ಹಿಂದಿರುಗಿ ಬಂದಿದ್ದ ಹಾರೈಕೆಯಲ್ಲಿ ಮಗ್ನರಾಗಿದ್ದರು. ಅದು ಶ್ರೀಲ ಪ್ರಭುಪಾದ ನ್ಯೂಯಾರ್ಕಿನಲ್ಲಿ ಮಾಡಿದ 10 ವರ್ಷಗಳ ಪ್ರಚಾರ ಕಾರ್ಯಕ್ಕೆ ಸೂಕ್ತವಾದ ಶೃಂಗ ಸನ್ನಿವೇಶ. ಮೊದಲು ಬಂದಾಗ ಅವರ ಬಳಿ ಹಣವಿರಲಿಲ್ಲ, ಬದುಕಲು ಒಂದು ನೆಲೆಯಿರಲಿಲ್ಲ, ಕೃಷ್ಣನ ಬಗ್ಗೆ ಕೇಳಲು ಸೇರಲು ಜನರಿಗೆ ಒಂದು ಜಾಗವಿರಲಿಲ್ಲ. ಹೀಗೆ ಅವರು ರಥಯಾತ್ರೆಯ ಸಮಾರಂಭದಲ್ಲಿ ವೈಭವದಿಂದ ರಥಾರೂಢರಾಗಿ 5ನೇ ಅವೆನ್ಯೂನಲ್ಲಿ ಸಾಗುತ್ತಿದ್ದಾರೆ. ಈಗ ಅವರ ರಾಧಾ ಗೋವಿಂದನ ಶ್ರೀಮೂರ್ತಿಗಳಿಗಾಗಿ ಒಂದು ಗಗನಚುಂಬಿ ಕಟ್ಟಡವಿದೆ. 1965ರಲ್ಲಿ ಅವರು ಬೀದಿಗಳಲ್ಲಿ ಒಂಟಿಯಾಗಿದ್ದರು. ಆದರೆ ಈಗ ಉಪ್ಪು ಕಂಠದಿಂದ
ಪವಿತ್ರ ನಾಮೋಚ್ಚರಣ ಮಾಡುತ್ತಾ ಲಕ್ಷಾಂತರ ಬದ್ಧ ಜೀವರುಗಳಿಗೆ ಮಂಗಳವನ್ನುಂಟು ಮಾಡುವ 600 ಜನ ಶಿಷ್ಯರು ಅವರ ಸುತ್ತ ಇದ್ದಾರೆ. ಸುಭದ್ರೆ ರಥೆಯ ಮುಂಭಾಗದಲ್ಲಿ ವಾಹನ ಚುಕ್ಕಾಣಿ ಹಿಡಿದು ರಥವು ಸುಗಮವಾಗಿ ಸಾಗುವಂತೆ ನೋಡಿಕೊಳ್ಳುತ್ತಿದ್ದ ಜಯಾನಂದರು ಸಾಗುತ್ತಿದ್ದರು. ಶೀಲ ಪ್ರಭುಪಾದ ರಥದಲ್ಲಿ ಸುಖಾಸೀನರಾಗಿ ಅಡಿಗಡಿಗೆ ಪ್ರೀತಿಯಿಂದ ಜಯಾನಂದರ ಕಡೆಗೆ ದೃಷ್ಟಿ ಹಾಯಿಸುತ್ತಿದ್ದರು. ಎಡಗೈಯಲ್ಲಿ ಚುಕ್ಕಾಣಿ ಹಿಡಿದು ಬಲಗೈಯಲ್ಲಿ ಮೇಲೆತ್ತಿ ಪ್ರಭುಪಾದ ರಥಯಾತ್ರೆಗೆ ಜಯಘೋಷ ಮಾಡುತ್ತಾ ಉಳಿದವರಿಗೆ ರಥ ಎಳೆಯುವಂತೆ ಹರಿಕೃಷ್ಣ ಸಂಕೀರ್ತನ ಮಾಡುವಂತ ಪ್ರಚೋದಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಎಸ್, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮೆರವಣಿಗೆ ಬರುವ ಹೊತ್ತಿಗೆ ಅಲ್ಲಿಂದಲ್ಲ ಮಾತಾಜಿ? ಹೌದು ಹೌದು. ಮೆರವಣಿಗೆ ಬರುವ ಹೊತ್ತಿಗೆ ವಾಷಿಂಗ್ಟನ್ ಪಾರ್ಕಿನಲ್ಲಿ ಅಪಾರ ಜನಸಂದಣಿ ಇತ್ತು. ಒಂದು ತಾತ್ಕಾಲಿಕ ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ಶೀಲ ಪ್ರಭುಪಾದರು ಮಂಗಳ ಮೂರ್ತಿಗಳು ತಮ್ಮ ಸ್ಥಾನದಲ್ಲಿ ಕುಳಿತರು. ಕೀರ್ತನಾನಂದ ಸ್ವಾಮಿಗಳು ಶೀಲ ಪ್ರಭುಪಾದರನ್ನು ಸಭೆಗೆ ಪರಿಚಯಿಸಿದರು. ಪ್ರಭುಪಾದರು ಮಾತನಾಡಲು ಎದ್ದು ನಿಂತರು. ರಥಯಾತ್ರೆಯ ಮಹತ್ವವನ್ನು ವರ್ಣಿಸುತ್ತಾ ಶೀಲ ಪ್ರಭುಪಾದರು 2000 ವರ್ಷಗಳ ಹಿಂದೆ ಒರಿಸ್ಸಾದ ಮಹಾರಾಜನ ಪ್ರಾರ್ಥನೆಯಂತೆ ಜಗನ್ನಾಥ ವಿಗ್ರಹಗಳನ್ನು ಕೆತ್ತಿದ ಸಂದರ್ಭದ ಕಥೆಯನ್ನು ನಿರೂಪಿಸಿದರು. ಶ್ರೀಮೂರ್ತಿಗಳ ಕೆತ್ತನೆಯ ಕೆಲಸ ಮುಗಿಯುವುದಕ್ಕೆ ಸ್ವಲ್ಪ ಮುನ್ನ ಮಹಾರಾಜರು ಅಡ್ಡಿ ಮಾಡಿದ್ದ ಕಾರಣಕ್ಕೆ ಶಿಲ್ಪಿ ಅದನ್ನು ಬಿಟ್ಟು ಹೋದ. ಆಗಲಿ ಚಿಂತಿಲ್ಲ, ಈ ಅಪೂರ್ಣ ವಿಗ್ರಹಗಳನ್ನೇ ನಾನು ಪೂಜಿಸುತ್ತೇನೆ ಎಂದು ಮಹಾರಾಜ ನಿರ್ಧರಿಸಿಕೊಂಡ. ಹಾಗೆ ಭಕ್ತನು ಪೂಜೆ ಸಲ್ಲಿಸಿದ ಮತ್ತು ಶ್ರೀಕೃಷ್ಣ ಅದಕ್ಕೆ ಒಪ್ಪಿದ. ಪ್ರಭುಪಾದರು ಹೇಳಿದರು, ಪ್ರೀತಿ ಗೌರವಗಳಿಂದ ಅರ್ಪಿಸಿದರೆ ಕೃಷ್ಣ ಒಪ್ಪಿಕೊಳ್ಳುತ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ್ಛತೆ. ಪತ್ರ ಪುಷ್ಪಂ ಫಲಂ ತೋಯವಾದರೆ ಪ್ರೀತಿಯನ್ನಿತ್ತೊಡೇನ ಕೇಳು. ಬಡವ ಕೂಡ ಕೃಷ್ಣನನ್ನು ಆರಾಧಿಸಬಹುದು, ಅದಕ್ಕೆ ಅಡ್ಡಿಯಿಲ್ಲ. ಏಕೆಂದರೆ ಅದು ಅಹೈತುಕಿ, ಅಪ್ರತಿಹತ. ಅದಕ್ಕೆ ಜಾತಿ, ಮತ, ಗುಂಪು, ದೇಶ, ರಾಷ್ಟ್ರ ಈ ಬಗೆಯ ನಿರ್ಬಂಧಗಳಿಲ್ಲ. ದೇವೋತ್ತಮ ಪರಮಪುರುಷನನ್ನು ಪ್ರತಿಯೊಬ್ಬನೂ ತನ್ನ ಯೋಗ್ಯಾನುಸಾರ ಪೂಜಿಸಬಹುದು ಮತ್ತು ಆ ಪರಮಪುರುಷನನ್ನು ಪೂಜಿಸುವುದು ಹೇಗೆ ಎಂದು ತಿಳಿಸುವುದೇ ಕೃಷ್ಣ ಪ್ರಜ್ಞಾ ಚಳವಳಿಯ ಉದ್ದೇಶವಾಗಿದೆ. ಇದೇ ನಮ್ಮ ಅಂತಿಮ ಗುರಿ. ಏಕೆಂದರೆ ನಾವು ದೈವದೊಂದಿಗೆ ಸಂಪರ್ಕವನ್ನು ಇರಿಸಿಕೊಳ್ಳದಿದ್ದರೆ, ಭಗವಂತನೊಂದಿಗೆ ನಮ್ಮ ಅವಿರತ ಬಾಂಧವ್ಯವನ್ನು ಪುನರುಜ್ಜೀವಿಸದಿದ್ದರೆ ನಾವೆಂದಿಗೂ ಸಂತೋಷದಿಂದಿರಲಾರೆವು. ಎಲ್ಲಾ ಜೀವಿಗಳು ಪ್ರಭುಪಾದರು ವಿವರಿಸಿದರು. ಸರ್ವಜನಕನಾದ ಕೃಷ್ಣನು ಆ ಭಗವಂತನ ಮಕ್ಕಳು. ಆದರೆ ಮಾನವ ರೂಪದ ಜೀವನದಲ್ಲಿ ಮಾತ್ರ ಮನುಷ್ಯನಿಗೆ ದೈವದೊಂದಿಗೆ ತನಗಿರುವ ಸಂಬಂಧ ವೇದ್ಯವಾಗುತ್ತದೆ. ಅವನು ಬದುಕನ್ನು ದುರುಪಯೋಗ ಪಡಿಸಿಕೊಂಡು ಕೃಷ್ಣನ ಬಗೆಗೆ ತನ್ನ ಕರ್ತವ್ಯವೇನು ಎಂದು ತಿಳಿದುಕೊಳ್ಳದಿದ್ದರೆ ಆಗ ಅವನ ಬದುಕು ಹಾಳಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ. ಸರ್ವಜನಾದ ಆ ಭಗವಂತನ ಮಕ್ಕಳು. ಓಕೆ, ಎಸ್, ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಆದುದರಿಂದ ಈ ಕೃಷ್ಣ ಪ್ರಜ್ಞೆಯ ಚಳುವಳಿಯನ್ನು ಯಾವುದೋ ಒಂದು ಮತದ ಹೋಮಿನ ದೃಷ್ಟಿಯಿಂದ ನೋಡಬೇಡಿ. ಅದು ಭಗವಂತನ ವಿಜ್ಞಾನ, ದೈವ ವಿಜ್ಞಾನದ ಸ್ವರೂಪವನ್ನು ತಿಳಿಯಲು ಪ್ರಯತ್ನಿಸಿ. ಅದನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳಿ. ಇಲ್ಲವೇ ವೇದಾಂತ ವಿಜ್ಞಾನದ ಸ್ವರೂಪವನ್ನು ತಿಳಿಯಲು ಪ್ರಯತ್ನಿಸಿ. ನಮ್ಮಲ್ಲಿ ಹೇರಳವಾಗಿ ಗ್ರಂಥಗಳಿವೆ. ನಾವು ಅಷ್ಟೊಂದು ಸಾಹಿತ್ಯವನ್ನು ಏಕೆ ಹಂಚುತ್ತಿದ್ದೇವೆಂದು ತಿಳಿಯಲು ಗ್ರಂಥಗಳ ಸೌಲಭ್ಯವನ್ನು ಪಡೆದುಕೊಳ್ಳಿ. ಗಂಭೀರವಾಗಿ ಸಮಾಹಿತ ಚಿತ್ತದಿಂದ ಈ ಚಳುವಳಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೊಂದೇ ನಮ್ಮ ಗುರಿ. ಧನ್ಯವಾದಗಳು. ಶ್ರೀಲ ಪ್ರಭುಪಾದರು ದೇವಾಲಯಕ್ಕೆಂದು ಹೊರಟರು. ಆಗ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆರಂಭವಾಯಿತು. ಕಲಿ ಮತ್ತು ಸಂಗಡಿಗ ಪಾತಕ ಎಂಬ ನಾಟಕವನ್ನು ಆಡಲು ನಾಟಕದ ಪಾತ್ರಧಾರಿಗಳು ಸಿದ್ಧರಾಗುತ್ತಿದ್ದರು. ಸಂಜೆ ಮೆರವಣಿಗೆ ಮತ್ತು ಉತ್ಸವಗಳು ಎಲ್ಲಾ ಪ್ರಮುಖ ದೂರದರ್ಶನ ಕೇಂದ್ರಗಳಿಂದಲೂ ಚೆನ್ನಾಗಿ ಪ್ರಸಾರಿತವಾದವು. ಮರುದಿನ ಬೆಳಿಗ್ಗೆ ಚಿತ್ರಗಳು, ಲೇಖನಗಳು ಪತ್ರಿಕೆಗಳಲ್ಲಿ ಬಂದವು. ನ್ಯೂಯಾರ್ಕ್ ಡೈಲಿ ನ್ಯೂಸ್ನ ಮಧ್ಯದ ಪುಟಗಳಲ್ಲಿ ಪೂರ್ವ ಪಶ್ಚಿಮಗಳ ಸಂಗಮ ಸ್ಥಾನ 5ನೆಯ ಅವೆನ್ಯೂ ಎಂಬ ಶೀರ್ಷಿಕೆಯಡಿ ಬಂದಿದ್ದ ಸಚಿತ್ರ ಲೇಖನವು ಶ್ರೀಲ ಪ್ರಭುಪಾದರಿಗೆ ತುಂಬಾ ಇಷ್ಟವಾಯಿತು. ಈ ಭಾಗವನ್ನು ಅನೇಕ ಕಡೆಗಳಿಗೆ ಕಳಿಸಿ ಪ್ರಭುಪಾದರೆಂದರು,
ಇಂದಿರಾ ಗಾಂಧಿ ಅವರಿಗೆ ಕಳಿಸಿ. ಈ ಶೀರ್ಷಿಕೆ ತುಂಬಾ ಚೆನ್ನಾಗಿದೆ. ಇದೇ ಮುಖ್ಯ ಆಶಯ, ಪೂರ್ವ ಪಶ್ಚಿಮ ಸಂಗಮ. ನಾನು ಯಾವಾಗಲೂ ಹೇಳುವಂತೆ ಕುಂಟ ಕುರುಡರ ಸಮಾಗಮ. ಬೇರೆ ಬೇರೆಯಾಗಿ ಅವರು ಏನೂ ಮಾಡಲಾರರು. ಇಬ್ಬರು ಸೇರಿದರೆ ಅವರು ಅದ್ಭುತವಾಗಿ ಕಾರ್ಯನಿರ್ವಹಿಸಬಲ್ಲರು. ಅವನು ಕುಂಟ, ಇನ್ನೊಬ್ಬ ಕುರುಡ. ಅವರಿಬ್ಬರು ಒಟ್ಟು ಸೇರಿದರೆ, ಅಂದರೆ ಭಾರತೀಯ ಸಂಸ್ಕೃತಿ ಮತ್ತು ಅಮೆರಿಕದ ಹಣ ಒಟ್ಟು ಸೇರಿದರೆ, ಅವರು ಇಡೀ ಜಗತ್ತನ್ನು ಉದ್ಧಾರ ಮಾಡಬಲ್ಲರು. ನ್ಯೂಯಾರ್ಕ್ ಟೈಮ್ಸ್ ಲೇಖನದಲ್ಲಿ ಮೆರವಣಿಗೆಯಲ್ಲಿ 100 ಭಾರತೀಯರಿದ್ದರೆಂದು, ನ್ಯೂಯಾರ್ಕ್ ನಗರದಲ್ಲಿ ಕೂಡ ತಮ್ಮ ಶ್ರದ್ಧೆಯನ್ನು ಉಳಿಸಿಕೊಳ್ಳಲು ಅವಕಾಶ ಸಿಕ್ಕಿದ್ದಕ್ಕಾಗಿ ಅವರಿಗೆಲ್ಲ ಆನಂದವಾಗಿದ್ದಂತೆ ಕಂಡಿತು ಎಂಬ ಮಾತಿಗೆ ಒತ್ತು ಬಿದ್ದಿದ್ದನ್ನು ಶ್ರೀಲ ಪ್ರಭುಪಾದರು ಗಮನಿಸಿದರು. ಒಬ್ಬ ಭಾರತೀಯ ವಲಸೆಗಾರನು, ನಾವು ಅಮೆರಿಕ, ನ್ಯೂಯಾರ್ಕ್ ನಗರಗಳನ್ನು ಪ್ರೀತಿಸುತ್ತೇವೆ. ಅದು ಜಗತ್ತಿನ ಅತ್ಯಂತ ಸುಂದರ ನಗರ. ನಮ್ಮ ಸಮಾರಂಭ ನಡೆಸಲು ಬೇರೆ ಯಾವ ದೇಶವೂ ಅಷ್ಟೊಂದು ಸ್ವಾತಂತ್ರ್ಯವನ್ನು ಕೊಡಲಾರದು ಎಂದು ಹೇಳಿದ ಮಾತನ್ನು ಆ ಪತ್ರಿಕೆ ಉದ್ಧರಿಸಿತ್ತು. ಅದು ನಿಜ, ಪ್ರಭುಪಾದರು ಹೇಳಿದರು. ನಾನು ಯಾವಾಗಲೂ ಅದನ್ನು ಹೇಳುತ್ತಿರುತ್ತೇನೆ. ನಾನು ಟಾಂಕಿನ್ಸನ್ ಸ್ಕ್ವೇರ್ನ ಪಾರ್ಕ್ನಲ್ಲಿದ್ದಾಗ ನನ್ನ ಚಟುವಟಿಕೆಗಳನ್ನು ವರದಿ ಮಾಡಿದ್ದು ಟೈಮ್ಸ್ ಪತ್ರಿಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ತೀನಿ ಮಾತಾಜಿ. ಉತ್ಸವದ ಆವರಣದಲ್ಲಿ 7,000 ಜನರಿಗೆ ಪ್ರಸಾದ ಹಂಚಲಾಗಿತ್ತು. ಆ ರಾತ್ರಿ ಭಕ್ತರು ರಥಗಳನ್ನು ಎಳೆದುಕೊಂಡು ಹಿಂದಕ್ಕೆ ಮರಳುವಾಗ ಕೂಡ 100 ಜನ ಅವರೊಂದಿಗೆ ಬಂದು ಸಂಕೀರ್ತನ ಮಾಡುತ್ತಿದ್ದರು. ಈ ಉತ್ಸವವನ್ನು ಮುಂದಿನ ವರ್ಷ ಅದ್ದೂರಿಯಾಗಿ ಮಾಡಬೇಕೆಂಬ ಬಗೆಗೆ ಶಿಷ್ಯರು ಆಗಲೇ ಮಾತನಾಡತೊಡಗಿದ್ದರು. ಪತ್ರಿಕಾ ಸಂಪುಟಕ್ಕೂ ಅವಕಾಶ ಮಾಡಿಕೊಡಬೇಕು ಎಂದು ಶಿಷ್ಯರು ಯೋಚಿಸುತ್ತಿದ್ದರು. ಕೆಳನಗರದಲ್ಲಿ ಒಂದು ಸಣ್ಣ ಕಟ್ಟಡವನ್ನು ಬಾಡಿಗೆಗೆ ತೆಗೆದುಕೊಂಡು ಅದಕ್ಕೆ ಗುಂಡಿಚಾ ಎಂದು ಏನೋ ಅಡ್ಡ ಬಂತು ಮಾತಾಜಿ ಏನು ಅಡ್ಡ ಹೋಯ್ತು ಮತ್ತೆ ಗುಂಡಿಚಾ ಎಂದು ಕರೆಯಿರಿ ಎಂದು ಶ್ರೀಲ ಪ್ರಭುಪಾದರು ಸಲಹೆ ಕೊಟ್ಟಿದ್ದರು. ಗುಂಡಿಚಾ ಎಂಬುದು ಒರಿಸ್ಸಾದ ಒಂದು ದೇವಾಲಯ. ತನ್ನ ರಥಯಾತ್ರೆಯ ಲೀಲೆಯ ಸಂದರ್ಭದಲ್ಲಿ ಭಗವಾನ್ ಜಗನ್ನಾಥ ಪ್ರತಿ ವರ್ಷವೂ ಅಲ್ಲಿ ಉಳಿದುಕೊಳ್ಳುವ ಸಂಪ್ರದಾಯವಿದೆ. ಜಗನ್ನಾಥ ಪ್ರಭುವಿಗೆ ಅಲ್ಲಿ 1 ವಾರ ವಸತಿ ಕಲ್ಪಿಸಬಹುದು. 55ನೆಯ ರಸ್ತೆಯಲ್ಲಿ ಜಗನ್ನಾಥ ಪ್ರಭುವು ಹಿಂದಿರುಗುವಾಗ ಕೂಡ ಭಕ್ತರು ಇನ್ನೊಂದು ಮೆರವಣಿಗೆ ಉತ್ಸವಗಳನ್ನು ಇಟ್ಟುಕೊಳ್ಳಬಹುದು ಎಂದು ಹೇಳಿದರು. ಕಳೆದ ರಾತ್ರಿ ತಮಾಲ ಕೃಷ್ಣರು ಹೇಳಿದರು, ಇಡೀ ರಾತ್ರಿ ನಾವು ಪಾರ್ಕಿನ ಆವರಣವನ್ನು ಸ್ವಚ್ಛಗೊಳಿಸುತ್ತಿದ್ದೆವು. ಪಾರ್ಕಿನ ಪಕ್ಕದಲ್ಲಿ ವಾಸಿಸುತ್ತಿದ್ದ ಒಬ್ಬಾಕೆ ಹೇಳಿದಳು, ನನ್ನ ಇಷ್ಟು ವರ್ಷಗಳ ಇಲ್ಲಿಯ ಬದುಕಿನಲ್ಲಿ ಇಂತಹ ಅದ್ಭುತ ಉತ್ಸವವನ್ನು ನಾನು ಕಂಡಿರಲಿಲ್ಲ. CTS ದೂರದರ್ಶನದಲ್ಲಿ ಪಾರ್ಕಿನ ಮೇಲ್ವಿಚಾರಕ ಅಧಿಕಾರಿ ಹೇಳಿದ, ಅಮೆರಿಕವು ಧಾರ್ಮಿಕ ದೇಶವಾಗಿದ್ದಾಗ 100 ವರ್ಷಗಳ ಹಿಂದೆ ಈ ಪಾರ್ಕು ನಿರ್ಮಾಣವಾಗಿತ್ತು. ವಾಷಿಂಗ್ಟನ್ ಸ್ಕ್ವೇರ್ ಪಾರ್ಕಿನಲ್ಲಿ ಈ ಧರ್ಮ ಗ್ರಂಥದ ಬದುಕು ಇನ್ನೂ ಉಳಿದಿದೆ ಎಂದು ಹೇಳಲು ನಮಗೆಲ್ಲ ತುಂಬಾ ಹೆಮ್ಮೆ. ಹಾಗಿದ್ದರೆ ಮಾತಾಜಿ ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಬೇಕಾ ಮಾತಾಜಿ? ಓದಿ ಮಾತಾಜಿ. ಅದು ಅಡ್ಡ ಬಂದಿದೆ. ಓದಿ. ಎಲ್ಲಿಂದ ಮಾತಾಜಿ? ಕಳೆದರ ಹಾಗಿದ್ದರೆ ಅಲ್ಲೊಂದು ದೇವಾಲಯವನ್ನು ಕಟ್ಟಿ ಎಂದೇಕೆ ಮೇಯರನ್ನು ಕೇಳಬಾರದು ಎಂದು ಶ್ರೀಲ ಪ್ರಭುಪಾದರು ಕೇಳಿದರು. ಭಕ್ತರೆಲ್ಲ ನಕ್ಕರು. ಆದರೂ ಅಂತಹವೆಲ್ಲ ಸಾಧ್ಯ ಎಂದು ಪ್ರಭುಪಾದರಿಗೆ ಅನ್ನಿಸಿತು. ತುಂಬಾ ಪ್ರವಾಸ ಮಾಡಿದ ಸಂದರ್ಭಗಳಲ್ಲೆಲ್ಲ ಆಗುತ್ತಿದ್ದ ಹಾಗೆ ಶ್ರೀಲ ಪ್ರಭುಪಾದರ ಆರೋಗ್ಯ ಕ್ಷೀಣಿಸುತ್ತಿತ್ತು. ನ್ಯೂಯಾರ್ಕಿನಲ್ಲಂತೂ ಅವರ ಆರೋಗ್ಯಕ್ಕೆ ತುಂಬಾ ಹಾನಿಯಾಗಿತ್ತು. ಅವರ ಪ್ರವಾಸ ಪಟ್ಟಿಯಲ್ಲಿ ಲಂಡನ್, ಪ್ಯಾರಿಸ್, ತೆಹರಾನ್, ಮುಂಬೈಗಳಿಗೆ ಹೋಗುವುದು, ಅನಂತರ ಹೈದರಾಬಾದಿನ ಹೊಸ ಇಸ್ಕಾನ್ ದೇವಾಲಯದ ಆರಂಭೋತ್ಸವವನ್ನು ನೆರವೇರಿಸುವುದು ಸೇರಿತ್ತು. ಇಂಗ್ಲೆಂಡ್, ಭಾರತಗಳಿಗೆ ಹೋಗುವ ಮುನ್ನ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹಿರಿಯ ಶಿಷ್ಯರು ಪ್ರಾರ್ಥಿಸಿದರು. ಪೆನ್ಸಿಲ್ವೇನಿಯಾದ ಇಸ್ಕಾನ್ ಫಾರಂನಲ್ಲಿ ಅವರು ಒಂದು ಸೊಗಸಾದ ದಿನವನ್ನು ಕಳೆದಿದ್ದರು. ಆದ್ದರಿಂದ ಶ್ರೀಲ ಪ್ರಭುಪಾದರು ಅಲ್ಲಿಗೆ ಹೋಗಿ 2-3 ತಿಂಗಳು ವಿಶ್ರಾಂತಿ ಪಡೆದು ಆರೋಗ್ಯ ಸುಧಾರಿಸಿಕೊಂಡು ಆಮೇಲೆ ಬರವಣಿಗೆಯನ್ನಾರಂಭಿಸಲಿ ಎಂದು ಭಕ್ತರು ಸೂಚಿಸಿದರು.
ಪ್ರತಿದಿನವೂ ಅವರೆಲ್ಲ ಶ್ರೀಲ ಪ್ರಭುಪಾದರ ಬಳಿಗೆ ಹೋಗಿ ವಿಶ್ರಾಂತಿ ಪಡೆಯಿರಿ ಎಂದು ಬೇಡುತ್ತಿದ್ದರು. ನ್ಯೂಯಾರ್ಕಿನ ಜಿಬಿಸಿ ಸದಸ್ಯರೆಲ್ಲ ಸೇರಿ ಶ್ರೀಲ ಪ್ರಭುಪಾದರು ಪ್ರವಾಸ ಮಾಡಬಾರದು ಎಂದು ಅವಿರೋಧವಾಗಿ ಅನುಮೋದಿಸಿದ್ದಾರೆಂಬ ಸಂಗತಿ ತಿಳಿದು ಅವರು ಹೇಳಿದರು, ಆಗಲಿ, ನಾನು ಪ್ರವಾಸ ಮಾಡುವುದಿಲ್ಲ. ಮೇಲೆ ಮಾಡ್ಬೇಕು ಮತ್ತೆ. ಧನ್ಯವಾದ ಮಾತಾಜಿ. ಧನ್ಯವಾದ. ನಾನು ಓದ್ತೀನಿ ಮಾತಾಜಿ. ಯಾರು? ಗಾಯತ್ರಿ. ಆಯ್ತಲ್ಲ ನಿಮ್ದು? ಇಲ್ಲ, ಫಸ್ಟ್ ಓದಿ ಹೋಯ್ತಲ್ಲ. ಮಾತಾಜಿ ಎರಡ್ ಲೈನ್ ಇದ್ದಿದ್ದಲ್ಲ, ಅದಕ್ಕೆ. ನಾಳೆ ಕೂಡ ಇದೆ ಓದ್ಲಿಕ್ಕೆ. ಸರಿ ಮಾತಾಜಿ, ಎಸ್. ಥ್ಯಾಂಕ್ ಯು. ಹರಿಣಿ ಮಾತಾಜಿ ಓದ್ಲಾ ಮಾತಾಜಿ? ಓದಿ. ಆದರೆ ಕೃಷ್ಣನಿಗೆ ಅಲ್ಲ, ಹಾ, ಆದರೆ ಕೃಷ್ಣನಿಗೆ ಬದ್ಧರಾಗಿದ್ದ ಅವರನ್ನು ಬದ್ಧರನ್ನಾಗಿ ಮಾಡಲು ಜಿಬಿಸಿಗೆ ಸಾಧ್ಯವಾಗಲಿಲ್ಲ. ಅವರು ಈಗಾಗಲೇ ವಿಮಾನದ ಟಿಕೆಟ್ಟುಗಳನ್ನು ತರಿಸಿಕೊಂಡಿದ್ದರು. ಪ್ರವಾಸ ಮಾಡಲು ಅಚಲ ನಿರ್ಧಾರ ಕೈಗೊಂಡಿದ್ದರು. ಪ್ರಭುಪಾದರು ಹೊರಡುವ ದಿನ ಬೆಳಿಗ್ಗೆ ದಯವಿಟ್ಟು ಪ್ರಯಾಣ ಮಾಡಬೇಡಿ ಎಂದು ಬೇಡಿಕೊಳ್ಳುವ ಕೊನೆಯ ಪ್ರಯತ್ನ ಮಾಡಲು ಕೆಲವು ಶಿಷ್ಯರು ಅವರ ಕೊಠಡಿಗೆ ಬಂದರು. ಹೊರಡಲು ಆಗಲೇ ನಿರ್ಧರಿಸಿಕೊಂಡಿದ್ದ ಶ್ರೀಲ ಪ್ರಭುಪಾದರು ಏನೂ ಹೇಳಲಿಲ್ಲ. ಅವರ ಸೇವಕರು ಸಾಮಗ್ರಿಯನ್ನೆಲ್ಲ ಕಟ್ಟುತ್ತಿದ್ದು ಹೊರಡಲು ಎಲ್ಲವೂ ಸಿದ್ಧಗೊಂಡಿದ್ದವು. ಇಷ್ಟಾದರೂ ಅವರು ಕೋಣೆ ಬಿಟ್ಟು ಎಲಿವೇಟರ್ ಬಳಿ ಬಂದಾಗ ಕೂಡ ಕೆಲವರು ಹಿಂಬಾಲಿಸಿ ತಡೆಯಲು ನೋಡಿದರು. ಪ್ರಭುಪಾದರೆ, ದಯವಿಟ್ಟು ಮತ್ತೆ ಪರಿಶೀಲಿಸಿ, ರಾಮೇಶ್ವರ ಸ್ವಾಮಿಗಳು ಹೇಳಿದರು. ಶ್ರೀಲ ಪ್ರಭುಪಾದರು ಇಲ್ಲಿಯ ತನಕ ತಮಗೆ ಅನಾರೋಗ್ಯವಿದ್ದರೂ ಶಿಷ್ಯರು ಒತ್ತಾಯಿಸುತ್ತಿದ್ದರೂ ಆನಂದವಾಗಿದ್ದರು. ಈಗ ಅವರ ಮುಖಚರ್ಯೆ ಬದಲಾಯಿಸಿತು. ಪ್ರವಾಸ ಮಾಡಬೇಡಿ, ಒಬ್ಬ ಭಕ್ತ ಹೇಳಿದ. ಇನ್ನೊಬ್ಬ ಈ ಮಾತು ಸೇರಿಸಿದ, ಉಳಿದು ಬಿಡಿ, ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳಿ. ಪ್ರಭುಪಾದರು ತಿರುಗಿ ನೋಡಿದರು. ಅವರ ಕಣ್ಣುಗಳು ಭಾರವಾಗಿದ್ದವು. ಹಿಂದೆಂದಿಗಿಂತಲೂ ಹೆಚ್ಚಾಗಿ ಅವರು ಈ ಭೋಗ ಪ್ರಪಂಚದವರಲ್ಲ ಎಂಬಂತೆ ಕಂಡು ಬಂದರು. ಅರ್ಜುನನ ಹಾಗೆ ಕೃಷ್ಣನಿಗಾಗಿ ಹೋರಾಡುವ ಹರಕೆ ನನಗೆ ಬೇಕಾಗಿದೆ ಎಂದು ಅವರು ಹೇಳಿದರು. ಎಲ್ಲರೂ ಸ್ತಬ್ಧ. ಆ ಮುಖ್ಯ ಸೂಚನೆ ಅವರ ನೆನಪನ್ನು ಸುಡಲಾರಂಭಿಸಿತು. ಮುಖ್ಯ ಅಂತಸ್ತಿನ ಎಲಿವೇಟರ್ ತೆರೆದುಕೊಂಡಿತು. ಶ್ರೀಲ ಪ್ರಭುಪಾದರು ತಮ್ಮ ಕಾರಿನ ಬಳಿಗೆ ನಡೆದು ಹೊರಟಾಗ ನೂರಾರು ಶಿಷ್ಯರು ಸಂಕೀರ್ತನ ಮಾಡಿದರು. ವಿಮಾನ ನಿಲ್ದಾಣದ ಹಾದಿಯಲ್ಲಿ ಶಿಷ್ಯರು ಮತ್ತೆ ಕಲಿಯುಗದ ಅವನತಿಯ ಬಗೆಗೆ ಮಾತನಾಡಲಾರಂಭಿಸಿದರು. ಪ್ರಭುಪಾದರು ಅವರಿಗೆಲ್ಲ ಹಿತವಚನ ಹೇಳಿದರು. ನೀವೆಲ್ಲ ಪ್ರಚಾರ ಮಾಡುತ್ತಲೇ ಇರಬೇಕು, ಹೋಗಬೇಕು, ಜನರನ್ನು ಕಾಪಾಡಬೇಕು. ಶ್ರೀಲ ಪ್ರಭುಪಾದರು ಅಮೆರಿಕೆಯನ್ನು ಬಿಡುತ್ತಿದ್ದಂತೆಯೇ ಅವರ ಸೂಚನೆಗಳನ್ನು ಪಾಲಿಸುತ್ತಿರುವ ತನಕ ಗುರು ಮಹಾರಾಜರು ತಮ್ಮೊಂದಿಗೆ ಇರುತ್ತಾರೆ ಎಂದು ಭಕ್ತರಿಗೆ ಖಚಿತವಾಯಿತು. ಅಲ್ಲದೆ ಈಗ ಹೋಗುತ್ತಿದ್ದರೂ ಸಹ ಅವರು ಮತ್ತೆ ಬರುತ್ತಾರೆ. ಅವರು ಭಾರತದಿಂದ ನ್ಯೂಯಾರ್ಕಿಗೆ ಬಂದಿದ್ದರು, ಮತ್ತೆ ಭಾರತಕ್ಕೆ ಹೋಗುತ್ತಿದ್ದರು, ಮತ್ತೆ ಪಶ್ಚಿಮಕ್ಕೆ ಬರುವವರಿದ್ದರು. ಅವರು ಎರಡು ಸಂಸ್ಕೃತಿಗಳನ್ನು ಬೆಸೆಯುತ್ತಾ ಕುಂಟ ಕುರುಡರನ್ನು ಸೇರಿಸುತ್ತಾ ಯಾವಾಗಲೂ ಪೂರ್ವ ಪಶ್ಚಿಮಗಳ ನಡುವೆ ಪ್ರವಾಸ ಮಾಡುತ್ತಿದ್ದರು. ಅವರು ಅರ್ಜುನನಂತೆ ಸದಾ ಹೋರಾಡುತ್ತಿದ್ದರು. ನಾರದ ಮಹರ್ಷಿಗಳಂತೆ ಸದಾ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಗುಣಕೀರ್ತನ ಮಾಡುತ್ತಾ ಪ್ರವಾಸದಲ್ಲಿ ಇರುತ್ತಿದ್ದರು. ಅವರೆಂದಿಗೂ ನಿಲ್ಲುವುದಿಲ್ಲ. ಪ್ರಾಮಾಣಿಕವಾಗಿ ಅವರನ್ನು ಹಿಂಬಾಲಿಸಿದವರೆಲ್ಲ ಅವರ ಜೊತೆಯೇ ಇರುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಎಸ್, ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು. ನಾಳೆಯಿಂದ ಹೊಸ ಅಧ್ಯಾಯ. ಹರೇ ಕೃಷ್ಣ ಎನ್ನಿ ಹೋರಾಡಿ. ಇವತ್ತು ಯಾರು ಓದ್ಲಿಲ್ಲ, ಅವರು ನಾಳೆಯಿಂದ ಮೊದಲಿಗೆ ಓದಿ ನಾಳೆ. ಓಕೆ, ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಅಲ್ಲಿರಿ. ನಿನ್ನೆ ತರಗತಿಯಲ್ಲಿ ನಾವು ನೋಡಿದ್ವಿ, ಶ್ರೀಲ ಪ್ರಭುಪಾದರು ಅವರ ಬಾಲ್ಯದ ನೆನಪಿನ ಬಗ್ಗೆ ಹೇಳ್ತಾ ಇದ್ರು. ಹೇಗೆ ನಮ್ಮ ತಂದೆಯ ಮುದ್ದಿನ ಮಗ ಆಗಿದ್ರು. ಅವರು ಬಯಸಿದ್ದನ್ನೆಲ್ಲ ಕೊಡ್ತಾ ಇದ್ರು. ಪ್ರಭುಪಾದರು ಏನ್ ಬಯಸಿದ್ರು ಅದೆಲ್ಲ ಪೂರೈಸ್ತಾ ಇದ್ರು ತಂದೆ. ಯಾವತ್ತೂ ಕೂಡ ಬೈಲಿಲ್ಲ, ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಹಾಗೆ ನಂತರ ಸ್ನೇಹಿತರು ಸಿಗ್ತಾರೆ, ಮದುವೆ ಆಗುತ್ತೆ. ಹೀಗೆ ಕೃಷ್ಣನ ಕೃಪೆಯಿಂದ ಎಲ್ಲರೂ
ಪ್ರಭುಪಾದರನ್ನು ಪ್ರೀತಿಸಿದ್ರು ಅಂತ ಪ್ರಭುಪಾದರು ನೆನಪು ಮಾಡಿಕೊಳ್ತಾ ಇದ್ರು. ಈಗ ಅವರು ಎಲ್ಲರನ್ನು ಬಿಟ್ಟು ಪರದೇಶಕ್ಕೆ ಹೋಗಿರ್ತಾರೆ. ಸೊ ಆಗ ಕೃಷ್ಣ ನನ್ನನ್ನು ಪ್ರೀತಿಸಲು ಅನೇಕ ಪಿತೃಗಳನ್ನು ಕಳಿಸಿದ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ನಿಟ್ಟಿನಲ್ಲಿ ನಾನು ತುಂಬಾ ಭಾಗ್ಯವಂತ. ಕೃಷ್ಣನ ಕೃಪೆಯನ್ನು ಸ್ಮರಿಸ್ಕೊಳ್ತಾ ಇದ್ದಾರೆ. ಕೃಷ್ಣನ ಕೃಪೆಯೊಂದಿದ್ದರೆ ಎಲ್ಲವೂ ಸಾಧ್ಯ. ಆದುದರಿಂದ ಕೃಷ್ಣನ ಪಾದಾರವಿಂದಗಳಿಗೆ ಅಂಟಿಕೊಳ್ಳೋಣ, ಏನೆಲ್ಲವನ್ನೂ ಸಾಧಿಸಬಹುದು. ಶ್ರೀಲ ಪ್ರಭುಪಾದರು ನ್ಯೂಯಾರ್ಕ್ ನಲ್ಲಿದ್ದ 10 ದಿವಸವೂ ಭಕ್ತರು ಆನಂದದ ಪರಮೋತ್ಸಾಹದಲ್ಲಿದ್ದರು. ಪ್ರಭುಪಾದರ ಒಂದು ಸಂಘದಲ್ಲಿ ಇರ್ಲಿಕ್ಕೆ ಭಕ್ತರಿಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಅದು ಕೂಡ ಹೇಗೆ ಪರಮೋತ್ಸಾಹದಲ್ಲಿದ್ದರು. ಯಾಕೆಂದ್ರೆ ಇಲ್ಲಿ ಈಗ ರಥಯಾತ್ರೆಗೆ ಸಂಬಂಧಿಸಿದಂತೆ ನಗರದಿಂದ 5ನೇ ಅವೆನ್ಯೂದಲ್ಲಿ ಮೆರವಣಿಗೆಯಲ್ಲಿ ಸಾಗಲು ಭಕ್ತರು ಅನುಮತಿಯನ್ನು ಪಡೆದು ಬಂದಿದ್ದರು. ಸೊ ಇಲ್ಲಿ ರಥಯಾತ್ರೆಯ ಒಂದು ತಯಾರಿ ನಡೀತಾ ಇದೆ. ನ್ಯೂಯಾರ್ಕ್ ಜಗತ್ತಿನಲ್ಲೇ ಮಹತ್ವದ ನಗರವೆಂದು, ಗಗನಚುಂಬಿ ಕಟ್ಟಡವು ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆಯ ದಾರಿದೀಪವೆಂದು ಶ್ರೀಲ ಪ್ರಭುಪಾದರು ಹೇಳಿದ್ದರು. ಈಗ ಮ್ಯಾನ್ಹಟನ್ ನಲ್ಲಿ ಇಸ್ಕಾನ್ನ ಗಗನಚುಂಬಿ ಕಟ್ಟಡವಿದೆ. ಅಲ್ಲಿ ಪೂಜ್ಯ ಪ್ರಭುಪಾದರ ಉಪಸ್ಥಿತಿಯಲ್ಲಿ 5ನೇ ಅವೆನ್ಯೂ ಮೂಲಕ ರಥಯಾತ್ರೆ ನಡೆಯಲಿದೆ. ಸೊ ಇಲ್ಲಿ ರಥಯಾತ್ರೆಯ ಒಂದು ತಯಾರಿ ನಡೀತಾ ಇದೆ. ಒಂದು ಬೆಳಿಗ್ಗೆ ರಥಗಳನ್ನು ನಿರ್ಮಿಸುತ್ತಿರುವ ಜಾಗಕ್ಕೆ ಶ್ರೀಲ ಪ್ರಭುಪಾದರು ಹೋಗ್ತಾರೆ. ಸುಧಾರಿಸಿದ ಭಾರಿಯ ಗಾಲಿಗಳು ನಿರ್ಮಾಣವಾಗುತ್ತಿದ್ದುದನ್ನು ಜಯಾನಂದ ಮತ್ತು ಅವರ ಕಡೆಯವರು ಶ್ರೀಲ ಪ್ರಭುಪಾದರಿಗೆ ತೋರಿಸಿದ್ರು. ದೊಡ್ಡ ದೊಡ್ಡ ಏನ್ ಹೇಳ್ತಾರೆ ಚಕ್ರಗಳು, ಇದನ್ನು ತೋರಿಸ್ತಾರೆ. ಲ್ಯುಕೇಮಿಯಾದಿಂದ ನರಳುತ್ತಿದ್ದ ಜಯಾನಂದರು, ಅವರಿಗೆ ಅನಾರೋಗ್ಯ ಸಮಸ್ಯೆ ಇರುತ್ತೆ, ಆದ್ರೂ ಅವರು ಸೇವೆಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿದ್ರು. ಪ್ರಭುಪಾದರಿಗೆ ಮತ್ತು ಎಲ್ಲಾ ಭಕ್ತರಿಗೆ ತುಂಬಾ ಆಪ್ತರಾಗಿ ಬಿಟ್ಟಿದ್ರು. ಯಾರು? ಇವರು ಜಯಾನಂದ ಅವರು. ರಥಯಾತ್ರೆಯನ್ನು ವ್ಯವಸ್ಥೆಗೊಳಿಸುವುದು ಮತ್ತು ಚಕ್ರಗಳ ನಿರ್ಮಾಣದ ಉಸ್ತುವಾರಿಯ ಸೇವೆ ಅವರ ಪಾಲಿಗೆ ಬಂದಿತ್ತು. ಇದು ಜಯಾನಂದರು ಅವರು ಈ ಸೇವೆಯನ್ನು ಮಾಡ್ತಾ ಇದ್ರು. ರಥಯಾತ್ರೆಯನ್ನು ವ್ಯವಸ್ಥೆಗೊಳಿಸುವುದು, ಚಕ್ರಗಳ ನಿರ್ಮಾಣದ ಉಸ್ತುವಾರಿ. ಪ್ರಭುಪಾದರು ಬೆಳಿಗ್ಗೆ ಶತಪಥಕ್ಕೆ ಸೆಂಟ್ರಲ್ ಪಾರ್ಕ್ಗೆ ಹೋಗುತ್ತಿದ್ದರು. ಪರಿಚಿತ ಪ್ರದೇಶಗಳ ಮೂಲಕ ಸಾಗುವಾಗ 1965-66 ಹಿಂದಿನ ದಿನಗಳ ನೆನಪೆಲ್ಲಾ ಬಂತು. ಒಂದು ಬೆಳಗ್ಗೆ ಕೀರ್ತನಾನಂದ ಸ್ವಾಮಿ ಅವರೊಂದಿಗೆ ಕಾರಿನಲ್ಲಿ ಬಂದ್ರು. ಅಂದ್ರೆ ಸುಮಾರು 10 ವರ್ಷಗಳ ಹಿಂದೆ ಅವರು ಅಮೆರಿಕಕ್ಕೆ ಒಬ್ಬರೇ ಬರುವಂತದ್ದು, ಒಂಟಿಯಾಗಿ ಬರ್ತಾರೆ. ಆ ಪಾರ್ಕಿನ ಹೆಸರು ಕೂಡ ಇಲ್ಲಿ ತಿಳಿಸ್ತಾರೆ, ಯಾವ ಪಾರ್ಕ್ ನಲ್ಲಿ ಅವರು ಕುಳಿತುಕೊಂಡಿದ್ರು ಅಂತೇಳಿ ಮುಂದೆ ನಾವು ನೋಡ್ಬೋದು. ಹಾಗೆ ಸೊ ಅದನ್ನೆಲ್ಲ ಈಗ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಕೀರ್ತನಾನಂದ ಸ್ವಾಮಿ ಅವರೊಂದಿಗೆ ಕಾರಿನಲ್ಲಿ ಬಂದ್ರು. ಆ ಹಳೆಯ ದಿನಗಳೇ ನನ್ನ ಸ್ಮರಣೆಗಳಲ್ಲಿ ಮಹತ್ವದವು. ಕೀರ್ತನಾನಂದರೆಂದರು, ಅದರಲ್ಲೂ ಬೆಳಗಿನ ತರಗತಿಗಳು. ನೀವು ಡೆಸ್ಕಿನ ಹಿಂದೆ ಕುಳಿತಿರುತ್ತಿದ್ದೀರಿ, ಇನ್ನೇನು ಸೂರ್ಯೋದಯವಾಗಬೇಕು, ನೀವು 1 ಗಂಟೆ ಮಾತನಾಡುತ್ತಿದ್ದೀರಿ. ಹೌದು, ಪ್ರಭುಪಾದರಿಂದರು. ಹಯಗ್ರೀವ, ನೀವು ಮತ್ತು ಪ್ರಭುಪಾದರು ಮತ್ತು ಕೀರ್ತನಾನಂದರು ಇನ್ನೂ ಕೆಲವರು ಭಕ್ತರ ಹೆಸರುಗಳನ್ನು ಜ್ಞಾಪಿಸಿಕೊಂಡರು. ಅಂದ್ರೆ ಪ್ರಭುಪಾದರು ಇವರನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಉಮಾಪತಿ, ಕಾರ್ಲ್ ಅರ್ಜನ್ಸ್, ಜಿಮ್ ಗ್ರೀನ್, ರಾಯರಾಮ, ಸತ್ಸ್ವರೂಪ, ಬ್ರಹ್ಮಾನಂದ, ಇವರೆಲ್ಲ ನೀವು ಮೊದಲನೆಯ ಸಂಪುಟದಲ್ಲಿ ಎಲ್ಲ ನೋಡಿದ್ರಿ ಯಾವ ರೀತಿಯಾಗಿ ಒಬ್ಬೊಬ್ಬರೇ ಶಿಷ್ಯರು ಪ್ರಭುಪಾದರ ಬಳಿಗೆ ಬರ್ತಾರೆ, ಅವರೊಂದಿಗೆ ಸದಾ ಇರ್ತಾ ಇದ್ರು ಸಂತೋಷದಿಂದ. ಆ ಸಮಯದಲ್ಲಿ ಪ್ರಭುಪಾದರೆಂದರು, ಕೀರ್ತನಾನಂದ ಮಹಾರಾಜರು ಒಂದೇ ಒಂದು ಚಪಾತಿ ತಿನ್ನುತ್ತಿದ್ರು ಅಂತ. ಅಂದ್ರೆ ಇಲ್ಲಿ ಪ್ರಭುಪಾದರು ನೆನಪು ಮಾಡ್ತಾ ಇದಾರೆ. ಅಂದ್ರೆ ಇವರು ಯಾರು? ಕೀರ್ತನಾನಂದರು. ಅವ್ರು ಮೊದಲಿಗೆ 1 ಚಪಾತಿ ತಿಂತಾರೆ, ಮತ್ತೆ 2 ಚಪಾತಿ, ಹೀಗೆ 12 ಚಪಾತಿ. ಆಮೇಲೆ ಆ ಹುಡುಗ ಸ್ತ್ರ್ಯಾಧೀಶ, ಅವನು ಕೊನೆಯ ಪಕ್ಷ 20 ಚಪಾತಿ ತಿನ್ನುತ್ತಿದ್ದ. ನಾನು ಹೇಳುತ್ತಿದ್ದೆ, ಸ್ತ್ರ್ಯಾಧೀಶ, ನಾನು ಇನ್ನಷ್ಟು ಚಪಾತಿ ಕೊಡಲೆ ಅಂತ ಹೇಳಿದಾಗ ಅವನು ಆಯ್ತು ಕೊಡಿ ಅಂತ ಹೇಳ್ತಾ ಇದ್ನಂತೆ. ಹಾಗೆ ಇವರು ಮತ್ತೆ 4 ಚಪಾತಿಯನ್ನು ಕೊಡ್ತಾ ಇದ್ರು ಅಂತ ಹೇಳಿ. ಕೀರ್ತನಾನಂದರು ಹೇಳಿದರು, ಮೊದಲಿಗೆ ನಾವೆಲ್ಲ ಪ್ರಭುಪಾದರ ತಟ್ಟೆಯಿಂದಲೇ ತಿನ್ನುತ್ತಿದ್ದೆವು. ಅಲ್ಲಿ ಒಂದು ತಟ್ಟೆ ಪ್ರಸಾದ ಇರುತ್ತಿತ್ತು. ಪ್ರಭುಪಾದರು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡುತ್ತಿದ್ದರು. ಎಲ್ಲರಿಗೂ ತೃಪ್ತಿ ಆಗುತ್ತಿತ್ತು. ನಿಮ್ಗೆಲ್ಲ ನೆನಪಿದೆಯೋ ಏನೋ, ನಮ್ಗೆ ಬಾಲ್ಯದಲ್ಲಿ ಇವರು ನಮ್ಮ ಅಜ್ಜ, ತಾಯಿಯ ತಂದೆ, ಹೀಗೆ ಅವರು
ಫಲಾರವನ್ನು ಸ್ವೀಕರಿಸ್ತಿದ್ದಾಗ ಏನ್ ಮಾಡ್ತಾ ಇದ್ರು, ಮೊಮ್ಮಕ್ಕಳಿಗೆಲ್ಲ ಒಂದೊಂದು ಏನ್ ಹೇಳ್ತಾರೆ, ಒಂದು ಉಂಡೆ ಮಾಡಿ ಕೊಡ್ತಾ ಇದ್ರು. ಏನೋ ಒಂದು ಉಪ್ಪಿಟ್ಟ ಏನೋ ಮಾಡ್ತಾ ಇದ್ರು ಆಗ ಎಲ್ಲರಿಗೂ ಪ್ರೀತಿಯಿಂದ. ಹಾಗೆ ಇಲ್ಲಿ ಕೀರ್ತನಾನಂದರು ಆ ಒಂದು ಸ್ಮರಣೆ ಮಾಡ್ತಾ ಇದ್ರು. ಕೈ ತಾನು ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಈಗ ಕೂಡ ನೆನಪಾಗ್ತಾ ಇದೆ. ಹಾಗೆ ಪ್ರಭುಪಾದರು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡುತ್ತಿದ್ರು. ಎಲ್ಲರಿಗೂ ತೃಪ್ತಿ ಆಗುತ್ತಿತ್ತು. ನಾನು ಸ್ವಲ್ಪ ಪ್ರಸಾದ ಇಟ್ಟುಕೊಂಡಿರುತ್ತಿದ್ದೆ. ಪ್ರಭುಪಾದರಿಂದರು ಯಾರಾದರೂ ಬರುತ್ತಿದ್ದರು ಅವರಿಗೆ ಕೊಡುತ್ತಿದ್ದೆ. ಅದಕ್ಕೆ ಹೇಳ್ತಾರಲ್ಲ, ಮನೆಯಲ್ಲಿ ಕೂಡ ನಾವು ಎಲ್ಲವನ್ನು ಖಾಲಿ ಮಾಡಿಡ್ಬಾರ್ದು ಅಂತ ಹೇಳಿ. ಮಾಡಿದ ಅಡುಗೆಯನ್ನು ಸ್ವಲ್ಪ ಇಡಬೇಕು, ಅಂದ್ರೆ ಯಾರಾದ್ರೂ ಬರ್ತಾರೆ ಅವರಿಗೆ ಕೊಡ್ಲಿಕ್ಕೆ ಬೇಕಾಗುತ್ತೆ ಅಂತ. ಕೀರ್ತನ ಹಾಗೆ ಇಲ್ಲಿ ಪ್ರಭುಪಾದರು ಸ್ವಲ್ಪ ಇಡ್ತಾ ಇದ್ರು, ಯಾರಾದ್ರೂ ಬಂದ್ರೆ ಅವರಿಗೆ ಕೊಡ್ತಾ ಇದ್ರು. ಕೀರ್ತನಾನಂದರು ಹೇಳಿದರು, ತರಗತಿ ಆದ ಮೇಲೆ ನೀವು ಸ್ವಲ್ಪ ಪ್ರಸಾದ ಹಂಚುತ್ತಿದ್ದೀರಿ. ಕೀರ್ತನೆ ತರಗತಿ 2 ಆದ ಮೇಲೆ. ಹೌದು ಪ್ರಭುಪಾದರಿಂದರು. ನಾನು ಚಪ್ಪಾಳೆ ತಟ್ಟುತ್ತಿದ್ದೆ. ಸಭೆಯಲ್ಲಿ ನಾನು $6 ಕಡಿಮೆ ಇಲ್ಲದಂತೆ, $20 ಹೆಚ್ಚಿಲ್ಲದಂತೆ ವಾರಕ್ಕೆ 3 ಸಲ ಹಣ ಸಂಗ್ರಹಿಸುತ್ತಿದ್ದೆ. ಆ ಹಳೆಯ ಹೋರಾಟದ ದಿನಗಳೆಲ್ಲ ಮುಗಿದುವೆಂಬುದೇ ಶ್ರೀಲ ಪ್ರಭುಪಾದರ ವಿಜಯವಾಗಿತ್ತು. ಯಾಕೆಂತ ಹೇಳಿದ್ರೆ, ಆ ಸಮಯದಲ್ಲಿ ಅವರು ಅಮೆರಿಕಕ್ಕೆ ಬಂದಾಗ ಅವರ ಬಳಿ ಹಣ ಇರುವುದಿಲ್ಲ. ಅವರು ಆ ಪಾರ್ಕ್ ನಲ್ಲಿ ಕುಳಿತುಕೊಂಡು ಆ ಕೀರ್ತನೆಯನ್ನು ಮಾಡಿ ಶಿಷ್ಯರನ್ನೆಲ್ಲ ಸಂಪಾದಿಸಿದ ನಂತರ ಶಿಷ್ಯರು ಅವರಿಗೆ ಒಂದು ಇದು ವ್ಯವಸ್ಥೆಯನ್ನು ಮಾಡ್ತಾ ಇದ್ರು, ಹಣದ ವ್ಯವಸ್ಥೆಯನ್ನು. ಆದರೂ ಅದನ್ನೆಲ್ಲ ಜ್ಞಾಪಿಸಿಕೊಂಡಾಗ ಅವರು ಒಂದು ವಿಶಿಷ್ಟ ಮಧುರ ಸ್ಮೃತಿಯಲ್ಲಿ ಮುಳುಗುತ್ತಿದ್ದರು. ಅವರ ಮುಖಚರ್ಯೆ ಭಾವದಿಂದ ಭಾವಕ್ಕೆ ಬದಲಾಗುತ್ತಿತ್ತು. ಕೆಲವು ಸಲ ಮಿಶ್ರ ಭಾವಗಳು ಇರುತ್ತಿದ್ದವು. ಒಬ್ಬನು ಎದುರಿಗಿಲ್ಲ. ಕೃಷ್ಣನೇ ನಂಬಿ ನಿಸ್ಸಾಯಕನಾಗಿ ಕಳೆದ ದಿನಗಳು. ಈಗ 100 ಶಿಷ್ಯರಿಂದ ಪರಿವೃತರಾಗಿರುವ ಸಮಾಧಾನ. ಹಳೆಯ ದಿನಗಳನ್ನು ಸ್ಮರಿಸಿಕೊಳ್ಳುವಾಗ ನ್ಯೂಯಾರ್ಕಿನ ಇಸ್ಕಾನ್ಗಾಗಿ ತಾವು ಮೊದಲು ಹಾಕಿಕೊಂಡ ಗುರಿ ಈಗ ನೆರವೇರುತ್ತಿದೆ. ನಮ್ಮ ವಿಶ್ವವ್ಯಾಪಿ ಪ್ರಚಾರಕ್ಕೆ ದಾರಿಯ ದೀಪ. ಇಲ್ಲಿ ಶಿಷ್ಯರು ಗಮನಿಸ್ತಾ ಇದ್ದಾರೆ ಪ್ರಭುಪಾದರನ್ನು. ಅವರಿಗೆ ಅವರ ಮುಖದಲ್ಲಿಯೇ ಅವರು ತಿಳಿಸ್ತಾ ಇದ್ದಾರೆ ಹೇಗೆ ಆ ಒಂದು ಪ್ರಾರಂಭದ ದಿನಗಳಲ್ಲಿ ಇಷ್ಟೊಂದು ಅವರು ಹೋರಾಟ ಮಾಡ್ತಾ ಇದ್ರು. ಹೇಳ್ತಾರೆ, ನಮ್ಗೆಲ್ಲ ಈ ಒಂದು ಭಗವಂತನ ಸಂದೇಶವನ್ನು ಪ್ರಚಾರ ಅಂದ್ರೆ ತಿಳಿಸುವುದಕ್ಕೋಸ್ಕರ ಪ್ರಭುಪಾದರು ನಮ್ಮನ್ನೆಲ್ಲ ಈ ಬದ್ಧಾತ್ಮರು ನಾವೆಲ್ಲ ನಮ್ಮನ್ನು ಭಗವಂತನೆಡೆಗೆ ಮರಳಿ ದೇವತ್ವನೆಡೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಎಷ್ಟೆಲ್ಲ ಒಂದು ಶ್ರಮ ವಹಿಸಿದ್ದಾರೆ ಅಂತೇಳಿ. ಹಾಗೆ ಈಗ ಏನಾಗಿದೆ, ಅವರಿಗೆ ಸಂತೋಷ ಆಗಿದೆ. ಅವರ ಅಷ್ಟೆಲ್ಲ ಶ್ರಮ ವಹಿಸಿದ್ದಕ್ಕೆ ಈಗ 100 ಶಿಷ್ಯರಿಂದ ಪರಿವೃತರಾಗಿರುವ ಸಮಾಧಾನ. ಮಧ್ಯಾಹ್ನದ ನಂತರ ಸೂರ್ಯ ಇನ್ನೇನು ಮುಳುಗುವುದರಲ್ಲಿದ್ದಾಗ ಶ್ರೀಲ ಪ್ರಭುಪಾದರಿಗೆ ಗಗನಚುಂಬಿಯ ಮೇಲಂತಸ್ತಿನಲ್ಲಿ ಕುಳಿತುಕೊಳ್ಳುವ ಅಪೇಕ್ಷೆ. ಶಿಷ್ಯರು ಅವರ ಸುತ್ತಲೂ ಕುಳಿತರು. ಕಟ್ಟಡವು ನಗರದ ಮಧ್ಯ ಪ್ರದೇಶದಲ್ಲಿ ಪಶ್ಚಿಮ ಭಾಗದಲ್ಲಿದ್ದುದರಿಂದ ಮ್ಯಾನ್ಹಟನ್ನ ದೊಂಬಿಯಿಂದ ಸ್ವಲ್ಪ ದೂರವೆನ್ನಿಸುವ ಭಾವವನ್ನು ತರುತ್ತಿದ್ದಿತು. ಅಲ್ಲಿಂದ ಪ್ರಭುಪಾದರು ಮ್ಯಾನ್ಹಟನ್ನ ಆಕಾಶದಂಚನ್ನು ನೋಡುತ್ತಿದ್ದರು. ಹಡ್ಸನ್ ನದಿಯಿಂದ ಬೀಸುತ್ತಿದ್ದ ತಂಗಾಳಿ ಜುಲೈ ಧಗೆಯನ್ನು ಸ್ವಲ್ಪ ತಗ್ಗಿಸುತ್ತಿತ್ತು. ಅಂದ್ರೆ ಅಲ್ಲಿ ಆ ಒಂದು ಇಸ್ಕಾನ್ ಸಂಸ್ಥೆ ಇತ್ತು, ಅಂದ್ರೆ ಆ ಒಂದು ಗಗನಚುಂಬಿ ಕಟ್ಟಡದಲ್ಲಿ. ಹಾಗೆ ಅಲ್ಲಿ ಅವರು ಕುಳಿತುಕೊಂಡು ಎಲ್ಲವನ್ನು ವೀಕ್ಷಿಸ್ತಾ ಇದ್ರು. ಅವರ ಶಿಷ್ಯರು ಕೂಡ ಅಲ್ಲಿ ಇದ್ರು. ಒಂದು ಸಂಜೆ ಕೆಲವು ಶಿಷ್ಯರು ನಗರದಲ್ಲಿ ನಡೆಯುತ್ತಿರುವ ದುಷ್ಟ ಚಟುವಟಿಕೆಗಳ ಬಗೆಗೆ ಪ್ರಭುಪಾದರಿಗೆ ವಿವರಣೆ ಕೊಡುತ್ತಿದ್ದರು. ಅಲ್ಲಿ ಈ ಒಂದು ದುಷ್ಟ ಚಟುವಟಿಕೆಗಳು ನಡೀತಾ ಇತ್ತು. ಸುಳೆಗಾರಿಕೆ, ಅಶ್ಲೀಲ ಸಾಹಿತ್ಯ, ಹೆಚ್ಚುತ್ತಿರುವ ಹಿಂಸಾಪಾತಕನಾದ ಕೃತ್ಯಗಳು ಮತ್ತು ಭ್ರೂಣ ಆಹಾರ, ಅಂದ್ರೆ ಈ ಒಂದು ಮಾಂಸಾಹಾರಿಗಳ ವಿಚಿತ್ರ ಮೂಢ ಖಯಾಲಿಗಳು ಮೊದಲಾದವನ್ನು ವಿವರಿಸಿದರು. ಅಂದರೆ ಪ್ರಭುಪಾದರೆಂದರು, ನಾವು ನಿಜವಾಗಿ ಪ್ರಾಣಿಗಳಿಗೆ ಬೋಧನೆ ಮಾಡುತ್ತಿದ್ದೇವೆ ಎಂದಂತಾಯಿತು. ಅಂದ್ರೆ ಈ ಮಾಂಸಾಹಾರ ಸೇವನೆ ಮಾಡುವಂಥದ್ದು, ಹಿಂಸೆ, ಆ ಮಾಂಸಾಹಾರವನ್ನು ಸೇವನೆ ಮಾಡಿದ್ರೆ ಏನಾಗ್ತದೆ, ಅವರ ಮನಸ್ಸಿನಲ್ಲಿ ಹಿಂಸೆಯ ಒಂದು ಪ್ರವೃತ್ತಿ ಇರ್ತದೆ ಅಂತ ಹೇಳಲಾಗ್ತದೆ. ಹಿಂಸಾತ್ಮಕವಾದ ಒಂದು. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, 4 ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಯಾವುದೆಲ್ಲ? ಯಾರು ಹೇಳ್ತೀರಿ? ಹರೇ ಕೃಷ್ಣ. ಧೂಮಪಾನ ಮಾಡಬಾರ್ದು, ಮಾಂಸಾಹಾರ ಸೇವನೆ ಮಾಡಬಾರ್ದು, ಅನೈತಿಕ ಸಂಬಂಧ, ಅನೈತಿಕ ಸಂಬಂಧದಿಂದ ದೂರ ಇರಬೇಕು, ಚೂಜಾಡಬಾರ್ದು. ಇದೆಲ್ಲವೂ ಕೂಡ ಪಾಶ್ಚಾತ್ಯ ದೇಶಗಳಲ್ಲಿ ಹೇಗೆ ಅದೊಂದು ರೀತಿಯಾದ
ನಿತ್ಯ ಜೀವನ ತರ ಇರ್ತಿತ್ತು ಅಲ್ವಾ. ಪ್ರಭುಪಾದರು ಅಲ್ಲಿ ಹೋಗಿ ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್. ಶ್ರೀಲ ಪ್ರಭುಪಾದಕ್ಕೆ ಜೈ. ಯಾಕೆಂದ್ರೆ ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಯಾಕೆ ಪ್ರಭುಪಾದರು ಮೊದಲಿಗೆ ಅಲ್ಲಿ ಹೋಗಿ ಅಮೆರಿಕದಲ್ಲಿ ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡ್ರು? ಯಾಕೆಂತ ಹೇಳಿದ್ರೆ ಭಾರತೀಯರಿಗೆ ಏನಿತ್ತು, ಪಾಶ್ಚಾತ್ಯರನ್ನು ಅನುಕರಣೆ ಮಾಡುವ ಒಂದು ಏನ್ ಹೇಳ್ತಾರೆ ಬುದ್ಧಿ. ಅದಕ್ಕೆ ಮೊದಲಿಗೆ ಅಲ್ಲಿ ಹೋಗಿ ಅವರು ಈ ಒಂದು ಪ್ರಚಾರ ಕಾರ್ಯವನ್ನು ಮಾಡ್ತಾರೆ. ನಂತರ ಭಾರತದಲ್ಲಿ ಕೂಡ ಅವರ ಒಂದು ಶಿಷ್ಯರ ಸಂಖ್ಯೆ ಹೆಚ್ಚು ಆಗುತ್ತೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಈಗ ಈ ಒಂದು ಶಿಷ್ಯರು ಹೇಳ್ತಾರಲ್ಲ ಅಲ್ಲಿ ಹೇಗೆ ನಡೀತಾ ಇದೆ ಅಂತ, ಅದನ್ನು ಕೇಳಿ ಪ್ರಭುಪಾದ ಹೇಳ್ತಾರೆ, ನಾವು ನಿಜವಾಗಿ ಪ್ರಾಣಿಗಳಿಗೆ ಬೋಧನೆ ಮಾಡ್ತಿದ್ದೇವೆ ಅಂತ ಆಯ್ತು. ಮೇಲಂತಸ್ತಿನ ಬಯಲಲ್ಲಿ ಒಂದು ರಾತ್ರಿ ರಾಮೇಶ್ವರರು ಶ್ರೀಲ ಪ್ರಭುಪಾದರನ್ನು ಕುರಿತು ಕೃಷ್ಣ ಪ್ರಜ್ಞೆಯಿಂದ ಜಗತ್ತನ್ನು ಗೆಲ್ಲಲು ಒಂದು ಯೋಜನೆ ಇದ್ದರೆ ಅದನ್ನು ಹೇಳಬೇಕೆಂದು ಕೇಳಿಕೊಂಡರು. ಪ್ರಭುಪಾದರು ಮಾತಾಡಲಿಲ್ಲ. ಕೊನೆಗೆ ಹೇಳಿದರು, ನನ್ನ ಯೋಜನೆಗಳನ್ನು ಹೇಳಿಬಿಟ್ಟರೆ ಅವು ಹಾಳಾಗಬಹುದು ಎಂದರು. ಒಂದು ಯೋಜನೆ ತಮ್ಮಲ್ಲಿದೆ ಎಂದು, ಆದರೆ ಜನ ಇನ್ನೂ ಅದಕ್ಕೆ ಸಿದ್ಧರಾಗಿಲ್ಲವೆಂದು ಹೇಳಿದರು. ಸೊ ಅವರ ಶಿಷ್ಯರಾದ ರಾಮೇಶ್ವರರು ಕೇಳ್ತಾರೆ ಪ್ರಭುಪಾದರಲ್ಲಿ, ಈ ಒಂದು ಏನಾದ್ರೂ ಒಂದು ಯೋಜನೆ ಇದ್ರೆ ಹೇಳಿ ಅಂತ, ಕೃಷ್ಣ ಪ್ರಜ್ಞೆಯನ್ನು ಹರಡುವಂತ ಒಂದು ಯೋಜನೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಈಗ ಅದನ್ನು ತಿಳಿಸ್ಲಿಕ್ಕೆ ಆಗುದಿಲ್ಲ, ತಿಳಿಸಿದ್ರೆ ಯಾಕಂದ್ರೆ ಜನ ಇನ್ನೂ ಕೂಡ ಅದಕ್ಕೆ ಸಿದ್ಧರಾಗಿಲ್ಲ ಅಂತ ಹೇಳ್ತಾರೆ. ರಥಯಾತ್ರೆ ಮೆರವಣಿಗೆ 50 ಅಡಿ ಎತ್ತರದ 3 ರಥಗಳೊಂದಿಗೆ 5ನೇ ಅವೆನ್ಯೂನ ಗ್ರಾಂಡ್ ಆರ್ಮಿ ಪ್ಲಾಜಾದಿಂದ ಆರಂಭವಾಗಿ ಮಧ್ಯ ನಗರ ಭಾಗಕ್ಕೆ ಹೊರಟಿತು. 100 ತರುಣರು, ಸೀರೆಯುಟ್ಟ ಹುಡುಗಿಯರು, ಭಾರತೀಯರು, ಅಮೆರಿಕನ್ನರು ಹಗ್ಗ ಎಳೆದು ಬೃಹತ್ ರಥಗಳನ್ನು ಮುಂದಕ್ಕೆ ನಡೆಸುತ್ತಿದ್ದರು. ಅಲ್ಲಿ ಭಾರತೀಯರು ಕೂಡ ಇದ್ರು, ಅಮೆರಿಕನ್ನರು ಎಲ್ಲರೂ ಜೊತೆ ಸೇರಿ ಈ ರಥವನ್ನು ಎಳಿತಾ ಇದ್ರು. ನೋಡಿ ಅಲ್ಲಿ ಒಂದು ಗಮನಿಸ್ಬೇಕಾಗಿದ್ದು, ಸೀರೆಯುಟ್ಟ ಹುಡುಗಿಯರು, ಆ ಹುಡುಗಿಯರಿಗೆ ಅಂದ್ರೆ ಆ ಒಂದು ಸೀರೆಯನ್ನು ಉಡುವಂಥದ್ದು ಎಷ್ಟು ಒಂದು ಮುಖ್ಯ ಅಂತ ಹೇಳಿ ಅಲ್ಲ. ಅಂತ ಅಮೆರಿಕದ ದೇಶದಲ್ಲಿ ಕೂಡ, ಪಾಶ್ಚಾತ್ಯ ದೇಶದಲ್ಲಿ ಕೂಡ ಇದನ್ನ ಒಂದು ಜಾರಿಗೆ ತಂದಿದ್ರು, ಸೀರೆಯನ್ನು ಉಡ್ತಾ ಇದ್ರು ಭಕ್ತರು ಅಂತ ಹೇಳಿದ್ರೆ ಅಲ್ವಾ. ಆದ್ರೆ ಈಗ ಏನಾಗಿದೆ, ಎಲ್ಲವೂ ಬದಲಾವಣೆ ಆಗಿದೆ. ಆದ್ರೆ ಆ ಒಂದು ಸಂಸ್ಕೃತಿಯನ್ನು ಬಿಡಬಾರ್ದು. ಏನದು ಭಾರತೀಯ ಸಂಸ್ಕೃತಿ, ಆ ಸೀರೆಯನ್ನು ಉಡುವಂಥದ್ದು ಇದೆಲ್ಲವೂ ಮುಂದುವರಿತಾ ಹೋಗ್ಬೇಕು. ಅದಕ್ಕೆ ಒಂದು ಏನ್ ಹೇಳ್ತಾರೆ ಮರ್ಯಾದೆ. ಸೊ ಈ ಒಂದು ರಥವನ್ನು ಎಳಿತಾ ಇದ್ರು. ಭಾರತೀಯರು, ಅಮೆರಿಕನ್ನರು ಹಗ್ಗ ಎಳೆದು ಬೃಹತ್ ರಥಗಳನ್ನು ಮುಂದಕ್ಕೆ ನಡೆಸ್ತಿದ್ರು. ಇಲ್ಲೂ ಕೂಡ ನೀವು ಮಂಗಳೂರಿಗೆ ಬಂದ್ರೆ ಈ ರಥಯಾತ್ರೆಯನ್ನೆಲ್ಲ ನೋಡ್ಬೋದು, ತುಂಬಾ ಚಂದ. ಆ ರಥವನ್ನು ಎಳೆಯೋದು, ಆ ರಥವನ್ನು ಎಳೆಯುವಾಗ ಅದನ್ನ ಜಸ್ಟ್ ಟಚ್ ಮಾಡಿದ್ರು ಕೂಡ ಏನಾಗ್ತದೆ, ಭಗವಂತನ ಅನುಗ್ರಹ ಸಿಗ್ತದೆ ಅಂತ ಹೇಳ್ತಾರೆ. ಸೊ ಹಳದಿ, ಹಸಿರು, ಕೆಂಪು ಮತ್ತು ನೀಲಿ ಬಣ್ಣಗಳ ರೇಷ್ಮೆಯ ಗೋಪುರಗಳು ಗಾಳಿಗೆ ಪಟಪಟನೆ ಹಾರಾಡುತ್ತಿರಲು ರಥಗಳು ರಾಜಗಂಭೀರ ನಡಿಗೆಯಿಂದ ದಕ್ಷಿಣದ ಕಡೆ ಹೊರಟವು. ಹವೆ ತುಂಬಾ ಚೆನ್ನಾಗಿತ್ತು. 100 ಭಕ್ತರು ಕುಣಿಯುತ್ತಾ ಸಂಕೀರ್ತನ ಮಾಡುತ್ತಿದ್ದರು. ಸೊ ರಥಯಾತ್ರೆ ಮಾಡುವಾಗ ಏನ್ ಮಾಡ್ತಾರೆ, ಸಂಕೀರ್ತನ ಮಾಡ್ತಾರೆ. ಆ ಸಂಕೀರ್ತನವನ್ನು ಸಂಕೀರ್ತನ ಮಾಡುವುದು, ಅದನ್ನ ಕೇಳೋದು, ಹೇಳೋದು, ಮತ್ತೆ ಅದರದ್ದು ನೃತ್ಯ ಮಾಡೋದು, ಇದೆಲ್ಲವೂ ಕೂಡ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಸೊ ಸಾವಿರಾರು ಜನ ಪ್ರೇಕ್ಷಕರು. ಪ್ರಯಾಣ ಮಾರ್ಗವು ಜಗತ್ತಿನ ಅತಿ ಮುಖ್ಯ ರಸ್ತೆ ಎನಿಸಿಕೊಂಡ 5ನೇ ಅವೆನ್ಯೂದಿಂದ ಸುಮಾರು 50 ಕೇರಿಗಳ ಆಚೆ ಇದ್ದ ವಾಷಿಂಗ್ಟನ್ ಪಾರ್ಕ್ ಕಡೆಗೆ ಸಾಗಿತ್ತು. 34ನೇ ಬೀದಿಯಲ್ಲಿ ಶ್ರೀಲ ಪ್ರಭುಪಾದರು ಮೆರವಣಿಗೆಗೆ ಸೇರಿಕೊಂಡರು. ಅವರು ಸುಭದ್ರೆಯ ರಥವನ್ನು ಏರಲು ಮುಂದೆ ಬಂದಾಗ ಪೊಲೀಸರಿಗೂ ಸುತ್ತ ಸೇರಿದ ಪ್ರೇಕ್ಷಕರಿಗೂ ದಿಗ್ಭ್ರಮೆಯಾಗುವ ರೀತಿಯಲ್ಲಿ ಭಕ್ತರು ಪ್ರಭುಪಾದರ ಸುತ್ತ ಘೇರಾಯಿಸಿ ಶ್ರೀಕೃಷ್ಣನ ಈ ಪ್ರತಿನಿಧಿಯನ್ನು ಸ್ತುತಿಸಲಾರಂಭಿಸಿದರು. ಅಂದ್ರೆ ಅವರಿಗೆ ಪ್ರಭುಪಾದರು ಆ ಒಂದು ಸುಭದ್ರೆಯ ರಥವನ್ನು ಏರ್ತಾ ಇರ್ಬೇಕಾದ್ರೆ ಪ್ರಭುಪಾದರನ್ನು ಸ್ತುತಿಸ್ತಾರೆ. ಯಾರು? ಅವರ ಶಿಷ್ಯರೆಲ್ಲ. ಆಗೆಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ರು. ವಾಸ್ತವವಾಗಿ ಈ ರಥಯಾತ್ರೆಯ ಮೂಲೋದ್ದೇಶವು ಶ್ರೀಕೃಷ್ಣನು ವೃಂದಾವನಕ್ಕೆ ಮರಳಿ ಬರಲಿ ಎಂಬ ಗೋಪಿಯರ ಹಂಬಲ. ರಥಯಾತ್ರೆಯನ್ನು ಮಾಡ್ತಾ ಇದ್ದಿದ್ದು ಯಾಕೆಂತ ಹೇಳಿದ್ರೆ ಶ್ರೀಕೃಷ್ಣ ವೃಂದಾವನಕ್ಕೆ ಮತ್ತೆ ಮರಳಿ ಬರಲಿ ಅಂತ ಹೇಳಿ ಗೋಪಿಯರ ಒಂದು ಇಚ್ಛೆ ಆಗಿರ್ತಿತ್ತು. ಆದ್ರೆ ಈ ಭಕ್ತರು ಶ್ರೀಲ ಪ್ರಭುಪಾದರು ನ್ಯೂಯಾರ್ಕಿಗೆ ಹಿಂದಿರುಗಿ ಬಂದಿದ್ದ ಹಾರೈಕೆಯಲ್ಲಿ ಮಗ್ನರಾಗಿದ್ದರು. ಶ್ರೀಲ ಪ್ರಭುಪಾದರನ್ನು ನೋಡಿ ಆ ಭಕ್ತರಿಗೆ ಏನಾಯ್ತು, ಬಹಳ ತುಂಬಾ ಸಂತೋಷ ಆಗುತ್ತೆ.
ಸೊ ಹಾಗೆ ಶ್ರೀಲ ಪ್ರಭುಪಾದರನ್ನು ಸ್ತುತಿಸ್ತಾ ಇದ್ದಾರೆ ಅಲ್ಲಿ. ಅದು ಶ್ರೀಲ ಪ್ರಭುಪಾದರು ನ್ಯೂಯಾರ್ಕಿನಲ್ಲಿ ಮಾಡಿದ 10 ವರ್ಷಗಳ ಪ್ರಚಾರ ಕಾರ್ಯಕ್ಕೆ ಸೂಕ್ತವಾದ ಶೃಂಗ ಸನ್ನಿವೇಶ. ಮೊದಲು ಬಂದಾಗ ಅವರ ಬಳಿ ಹಣವಿರಲಿಲ್ಲ, ಬದುಕಲು ಒಂದು ನೆಲೆ ಇರಲಿಲ್ಲ, ಕೃಷ್ಣನ ಬಗೆಗೆ ಕೇಳಲು ಸೇರಲು ಜನರಿಗೆ ಒಂದು ಜಾಗವಿರಲಿಲ್ಲ. ಈಗ ಅವರು ರಥಯಾತ್ರೆಯ ಸಮಾರಂಭದಲ್ಲಿ ವೈಭವದಿಂದ ರಥಾರೂಢರಾಗಿ 5ನೇ ಅವೆನ್ಯೂನಲ್ಲಿ ಸಾಗುತ್ತಿದ್ದಾರೆ. ಹೇಗೆ ಅವ್ರು ಮೊದಲಿಗೆ ಬಂದಾಗ ಅವರ ಬಳಿ ಹಣ ಇರಲಿಲ್ಲ, ಎಲ್ಲಿ ಇರ್ಬೇಕು ಅಂತ ಒಂದು ಅವರಿಗೆ ಆದ ಒಂದು ಮನೆ ಇರ್ಲಿಲ್ಲ, ಪ್ಲೇಸ್ ಇರ್ಲಿಲ್ಲ, ಮತ್ತೆ ಅಲ್ಲಿ ಜನರಿಗೆ ಕೃಷ್ಣನ ಬಗ್ಗೆ ಕೇಳೋದಕ್ಕೆ ಜನರೆಲ್ಲ ಬಂದು ಸೇರೋದಕ್ಕೆ ಒಂದು ವ್ಯವಸ್ಥೆ ಇರ್ಲಿಲ್ಲ. ಆದ್ರೆ ಈಗ ರಥಯಾತ್ರೆಯ ಸಮಾರಂಭದಲ್ಲಿ ಆ ರಥಾರೂಢರಾಗಿ ಆ ರಥದಲ್ಲಿ ಅವರು ಕುಳಿತುಕೊಂಡಿದ್ದಾರೆ ಪ್ರಭುಪಾದರು, ಈಗ ಸಾಗುತ್ತಿದ್ದಾರೆ. ಈಗ ಅವರ ರಾಧಾ ಗೋವಿಂದ ಶ್ರೀಮೂರ್ತಿಗಳಿಗಾಗಿ ಒಂದು ಗಗನಚುಂಬಿ ಕಟ್ಟಡವಿದೆ. ಈಗ ಆ ಭಕ್ತರೆಲ್ಲ ಬಂದು ಸೇರ್ಲಿಕ್ಕೆ ಅಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ. ಆ ಮೂರ್ತಿಗಳಿಗೆ ಅಲ್ಲ ಅಲ್ಲಿ ಸ್ಥಾಪನೆ ಆಗಿದೆ ಮೂರ್ತಿಗಳು. 1965ರಲ್ಲಿ ಅವರು ಬೀದಿಗಳಲ್ಲಿ ಒಂಟಿಯಾಗಿದ್ದರು. ಆದರೆ ಈಗ ಉಕ್ಕುವ ಕಂಠದಿಂದ ಪವಿತ್ರ ನಾಮೋಚ್ಚಾರಣೆ ಮಾಡುತ್ತಾ ಲಕ್ಷಾಂತರ ಬದ್ಧ ಜೀವರುಗಳಿಗೆ ಮಂಗಳವನ್ನುಂಟು ಮಾಡುವ 600 ಜನ ಶಿಷ್ಯರು ಅವರ ಸುತ್ತ ಇದ್ದಾರೆ. ಅಂದ್ರೆ ಆ ಶಿಷ್ಯರೆಲ್ಲ ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಎಷ್ಟು ಜನರಿಗೆ? ಲಕ್ಷಾಂತರ ಬದ್ಧ ಜೀವರುಗಳಿಗೆ ಒಳಿತನ್ನು ಮಾಡ್ಲಿಕ್ಕೆ ಪ್ರಭುಪಾದರ ಜೊತೆಯಲ್ಲಿ ಅವರು ಕೈ ಜೋಡಿಸಿದ್ದಾರೆ. ಉಕ್ಕುವ ಕಂಠದಿಂದ ಪವಿತ್ರ ನಾಮಾಚರಣೆ, ಈ ಹರೇ ಕೃಷ್ಣ ಒಂದು ಕೀರ್ತನೆಯನ್ನು ನಾವು ಹೇಗೆ ಮಾಡ್ಬೇಕು, ಅದು ಜನರ ಒಂದು ಹೃದಯವನ್ನು ಮುಟ್ಟಬೇಕು, ಅಷ್ಟು ಜೋರಾಗಿ ಹೇಳ್ಬೇಕು. ಅದೆಲ್ಲ ನಡೀತಾ ಇತ್ತು ಅಲ್ಲಿ. ಮಾಡುತ್ತಾ ಲಕ್ಷಾಂತರ ಬದ್ಧ ಜೀವರುಗಳಿಗೆ ಮಂಗಳವನ್ನುಂಟು ಮಾಡುವ 600 ಜನ ಶಿಷ್ಯರು ಅವರ ಸುತ್ತ ಇದ್ದಾರೆ. ಈಗ ನೀವು ಕೇಳ್ಬೋದು 600 ಜನ ಶಿಷ್ಯರು. ಸೊ ಈ 600 ಜನ ಶಿಷ್ಯರು ಈ 4 ನಿಯಂತ್ರಕ ತತ್ವಗಳನ್ನು ಮಾಡುವಂಥದ್ದು, 16 ಸತ ಜಪವನ್ನು ಮಾಡುವಂಥದ್ದು, ಈ ಭಗವದ್ಗೀತೆ ಭಾಗವತ ಓದುವಂಥದ್ದು, ಇದೆಲ್ಲವನ್ನು ಕೂಡ ಅವರು ಅನುಸರಿಸ್ತಾ ಇದ್ರು. ಸುಭದ್ರೆಯ ರಥದ ಮುಂಭಾಗದಲ್ಲಿ ವಾಹನದ ಚುಕ್ಕಾಣಿ ಹಿಡಿದು ರಥವು ಸುಗಮವಾಗಿ ಸಾಗುವಂತೆ ನೋಡಿಕೊಳ್ಳುತ್ತಿದ್ದ ಜಯಾನಂದರು ಸಾಗುತ್ತಿದ್ದರು. ಶ್ರೀಲ ಪ್ರಭುಪಾದರು ರಥದಲ್ಲಿ ಸುಖಾಸೀನರಾಗಿ ಅಡಿಗಡಿಗೆ ಪ್ರೀತಿಯಿಂದ ಜಯಾನಂದರ ಕಡೆಗೆ ದೃಷ್ಟಿ ಹಾಯಿಸುತ್ತಿದ್ದರು. ಸೊ ರಥದಲ್ಲಿ ಕುಳಿತಿದ್ದಾರೆ ಪ್ರಭುಪಾದರು. ಸೊ ಜಯಾನಂದರು ಆ ಒಂದು ಅಂದ್ರೆ ರಥವು ಸುಗಮವಾಗಿ ಸಾಗುವಂತೆ ನೋಡಿಕೊಳ್ತಾ ಇದ್ರು. ಹಾಗೆ ಇಲ್ಲಿ ಪ್ರಭುಪಾದರು ಅವರನ್ನು ಜಯಾನಂದರನ್ನು ಅವರ ಕಡೆಗೆ ಪ್ರೀತಿಯಿಂದ ನೋಡ್ತಾ ಇದ್ರು. ಸೊ ಎಡಗೈಯಲ್ಲಿ ಚುಕ್ಕಾಣಿ ಹಿಡಿದು ಬಲಗೈಯನ್ನು ಮೇಲೆತ್ತಿ ಪ್ರಭುಪಾದರ ರಥಯಾತ್ರೆಗೆ ಜಯಘೋಷ ಮಾಡುತ್ತಾ ಉಳಿದವರಿಗೆ ರಥ ಎಳೆಯುವಂತೆ ಹರೇ ಕೃಷ್ಣ ಸಂಕೀರ್ತನೆ ಮಾಡುವಂತೆ ಪ್ರಚೋದಿಸುತ್ತಿದ್ದರು. ಎಲ್ಲರಿಗೂ ಹೇಳ್ತಾ ಇದ್ರು ಪ್ರಭುಪಾದರಿಗೆ ಜಯಘೋಷ ಮಾಡಿ. ಯಾರು? ಇವರು ಜಯಾನಂದರು ಹೇಳುವಂಥದ್ದು. ಪ್ರಭುಪಾದರ ರಥಯಾತ್ರೆಗೆ ಜಯಘೋಷ ಮಾಡುವಂತೆ ಮತ್ತು ಹರೇ ಕೃಷ್ಣ ಸಂಕೀರ್ತನೆ ಮಾಡುವಂತೆ ಪ್ರಚೋದಿಸ್ತಿದ್ರು. ಅಂದ್ರೆ ಒಮ್ಮೆ ಈ ರಥಯಾತ್ರೆಯನ್ನು ಶುರು ಮಾಡಿದಾಗ ಅದು ಕಂಪ್ಲೀಟ್ ಭಗವಂತನನ್ನು ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ತಂದು ಸ್ಥಾಪನೆ ಮಾಡುವಲ್ಲಿವರೆಗೂ ಕೂಡ ಏನು ಹರೇ ಕೃಷ್ಣ ಕೀರ್ತನವನ್ನು ನಿರಂತರವಾಗಿ ಹೇಳ್ತಾ ಇರ್ತಾರೆ. ಒಬ್ರು ಹೇಳಿ ಉಳಿದವರು ರಿಪೀಟ್ ಮಾಡುವುದು. ಮೆರವಣಿಗೆ ಬರುವ ಹೊತ್ತಿಗೆ ವಾಷಿಂಗ್ಟನ್ ಪಾರ್ಕಿನಲ್ಲಿ ಅಪಾರ ಜನಸಂದಣಿ ಇತ್ತು. ಒಂದು ತಾತ್ಕಾಲಿಕ ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ಶ್ರೀಲ ಪ್ರಭುಪಾದರು ಮಂಗಳ ಶ್ರೀಮೂರ್ತಿಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತರು. ಕೀರ್ತನಾನಂದ ಸ್ವಾಮಿಗಳು ಶ್ರೀಲ ಪ್ರಭುಪಾದರನ್ನು ಸಭೆಗೆ ಪರಿಚಯಿಸಿದರು. ಪ್ರಭುಪಾದರು ಮಾತಾಡಲು ಎದ್ದು ನಿಂತರು. ಇಲ್ಲಿ ಪ್ರಭುಪಾದರು ಮತ್ತೆ ಆ ಒಂದು ವಿಗ್ರಹಗಳೆಲ್ಲ ಒಂದು ಕಡೆ ಇಟ್ರು. ಪ್ರಭುಪಾದರು ಕುಳಿತುಕೊಂಡಿದ್ರು. ಸೊ ಕೀರ್ತನಾನಂದ ಸ್ವಾಮಿಗಳು ಶ್ರೀಲ ಪ್ರಭುಪಾದರನ್ನು ಸಭೆಗೆ ಪರಿಚಯಿಸ್ತಾರೆ. ಅಂದ್ರೆ ಆ ವಾಷಿಂಗ್ಟನ್ ಪಾರ್ಕ್ ನಲ್ಲಿ ಅಪಾರ ಜನಸಂದಣಿ ಇರುತ್ತದೆ. ಅಲ್ಲಿ ಒಂದು ತಾತ್ಕಾಲಿಕ ವೇದಿಕೆಯನ್ನು ಸಿದ್ಧಪಡಿಸಿದ್ರು. ಈಗ ಶ್ರೀಲ ಪ್ರಭುಪಾದರು ಮಾತನಾಡಲು ಎದ್ದು ನಿಂತರು. ರಥಯಾತ್ರೆಯ ಮಹತ್ವವನ್ನು ವರ್ಣಿಸುತ್ತಾ ಶ್ರೀಲ ಪ್ರಭುಪಾದರು 2000 ವರ್ಷಗಳ ಹಿಂದೆ ಒರಿಸ್ಸಾದ ಮಹಾರಾಜನ ಪ್ರಾರ್ಥನೆಯಂತೆ ಜಗನ್ನಾಥ ವಿಗ್ರಹಗಳನ್ನು ಕೆತ್ತಿದ ಸಂದರ್ಭದ ಕಥೆಯನ್ನು ನಿರೂಪಿಸಿದರು. ಇಂಥ ಅದ್ಭುತ ಪುರಿ ಜಗನ್ನಾಥ ನಿಮ್ಗೆಲ್ಲ ಗೊತ್ತಿದೆ ನೋಡಿ, ಅದರ ಒಂದು ಇತಿಹಾಸ. 2000 ವರ್ಷಗಳ ಹಿಂದೆ ವಯಸ್ಸಾದ ಮಹಾರಾಜನ ಹೆಸರು ಇಂದ್ರದ್ಯುಮ್ನ. ಸೊ ಇಂದ್ರದ್ಯುಮ್ನನಿಗೆ ನಿಮಿಷ ನೀಲಾಚಲಕ್ಕೆ ಹೋಗ್ಬೇಕು ಅಂತ ಇರುತ್ತೆ. ನಾವು ಆಕ್ಚುಲಿ ಪುರಿ ಜಗನ್ನಾಥಗೆ ಇದಕ್ಕೆ ಹೋಗಿದ್ವಲ್ಲ, ಯಾತ್ರೆಗೆ ಹೋದಾಗ
ನಾವು ಅದನ್ನು ಇದು ಮಾಡಿದ್ವಿ, ಡ್ರಾಮಾ ಸ್ಕಿಟ್ ಮಾಡಿದ್ವಿ. ಸೊ ಅದರಲ್ಲಿ ನಾವು ಕೂಡ ಪಾತ್ರ ವಹಿಸಿದ್ವಿ. ತುಂಬಾ ಚೆನ್ನಾಗಿತ್ತು ಅದು. ಯಾ ಸೊ ನಿಮ್ಗೆ ಕತೆ ಗೊತ್ತಿದ್ಯಾ? ಇಂದ್ರದ್ಯುಮ್ನ ರಾಜನ ಕತೆ? ಹರೇ ಕೃಷ್ಣ. ಗೊತ್ತಿಲ್ಲ ಮಾತಾಜಿ. ಗೊತ್ತಿಲ್ಲ ಮಾತಾಜಿ. ಆಗ ಬಂದಿತ್ತು, ಈಗ ಬರ್ತಾ ಇಲ್ಲ ಇದ್ರಲ್ಲಿ. ಓಕೆ. ಸೊ ಇಂದ್ರದ್ಯುಮ್ನ ರಾಜನಿಗೆ ಏನಾಗ್ತದೆ, ನೀಲಮಾಧವನನ್ನು ನೋಡ್ಬೇಕು ಅಂತ ಇಚ್ಛೆ ಇರ್ತದೆ. ನೀಲಮಾಧವನ ಬಗ್ಗೆ ಕೇಳ್ತಾ ಇರ್ತಾರೆ, ನೀಲಮಾಧವ ನೋಡ್ಬೇಕು ಅಂತ. ಹಾಗೆ ಈ ನೀಲಮಾಧವ ಎಲ್ಲಿರುದು ಅಂತ ಹೇಳಿ ಗೊತ್ತಾಗಿರ್ಲಿಲ್ಲ. ಹಾಗೆ ಈ ವಿದ್ಯಾಪತಿ ಅಂತ ಹೇಳಿ, ಸೊ ಅವರ ತನ್ನ ಮಂತ್ರಿಯನ್ನು ಕಳಿಸುವಂತದ್ದು, ಹೋಗಿ ನೋಡ್ಕೊಂಡ್ ಬನ್ನಿ ಅಂತ. ಅಂದ್ರೆ ಮಂತ್ರಿ ಅಂದ್ರೆ ಪ್ರೀಸ್ಟ್, ಪುರೋಹಿತ. ಸೊ ಅವರನ್ನು ಕಳಿಸುವಂತದ್ದು, ಎಲ್ಲಿ ನೀಲಮಾಧವ ಅವರನ್ನು ನೋಡ್ಕೊಂಡ್ ಬನ್ನಿ ಅಂತ ಹೇಳಿ, ಹುಡ್ಕೊಂಡ್ ಬರ್ಬೇಕು, ನಂಗೆ ತಿಳಿಸ್ಬೇಕು, ನಂಗೆ ನೀಲಮಾಧವ ನೋಡ್ಬೇಕು ನೀಲಾಚಲ ಪ್ರದೇಶದಲ್ಲಿ. ಹಾಗೆ ಇವರು ವಿದ್ಯಾಪತಿಗೆ ನೀಲಮಾಧವ ನೋಡ್ಲಿಕ್ಕೆ ಆಗ್ತದೆ. ಆದ್ರೆ ಅಲ್ಲಿ ಒಂದು ಕಮ್ಯುನಿಟಿ ಇರ್ತದೆ, ಇಂಥದ್ದು ಟ್ರೈಬ್ನವರು. ಅವರು ಹೇಳ್ತಾರೆ ಇವರು ಈ ನೀಲಮಾಧವನ್ ಕರ್ಕೊಂಡು ಹೋಗ್ಬೋದು ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಆ ವಿದ್ಯಾಪತಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕರೆದುಕೊಂಡು ಹೋಗೋದು, ಆ ಪ್ಲೇಸ್ ಗೊತ್ತಾಗ್ಬಾರ್ದು ಅವರಿಗೆ ಅಂತೇಳಿ. ಆದ್ರೆ ವಿದ್ಯಾಪತಿ ಏನ್ ಮಾಡ್ತಾನೆ, ಅಲ್ಲಿ ಹೋಗುವಾಗ ಈ ಸಾಸಿವೆ ಕಾಳನ್ನು ಹಾಕ್ತಾ ಹೋಗ್ತಾನೆ. ತುಂಬಾ ಸಮಯ ತಗೊಳ್ತದೆ ಅಲ್ಲಿಗೆ ಹೋಗುವಾಗ, ಯಾಕೆಂದ್ರೆ ಆ ಪ್ಲೇಸ್ ಗೊತ್ತಾಗ್ಬಾರ್ದು ಅಂತೇಳಿ ಅವ್ರ ಬಟ್ಟೆ ಕಣ್ಣಿ ಕಟ್ಟಿರ್ತಾರಲ್ಲ. ಆದ್ರೆ ಇವ್ರು ರಾಜನಿಗೆ ಹೇಳಲೇಬೇಕಲ್ಲ, ಅವನ ಕರ್ತವ್ಯ ಅಲ್ಲ. ಅದಕ್ಕೆ ಅವರು ಆ ಸಾಸಿವೆ ಕಾಳನ್ನು ಹಾಕ್ತಾ ಹೋಗ್ತಾರೆ, ಗೊತ್ತಿಲ್ಲದ ಹಾಗೆ. ಯಾರು ಕರ್ಕೊಂಡು ಹೋಗ್ತಾರೆ, ಆ ಟ್ರೈಬ್ನವರು, ಅಂದ್ರೆ ಆ ಒಂದು ಜನಾಂಗದವರು. ಹಾಗೆ ಮತ್ತೆ ಅವರು ಆ ಒಂದು ಕಣ್ಣಿನ ಬಟ್ಟೆ ತೆಗಿತಾರೆ. ಆ ನೀಲಮಾಧವನ್ ನೋಡಿ ಬಹಳ ತುಂಬಾ ಆನಂದ ಆಗುತ್ತೆ ವಿದ್ಯಾಪತಿಗೆ. ಮತ್ತೆ ರಾಜನ ಬಳಿಗೆ ಬರ್ತಾನೆ. ಬಂದು ರಾಜನ ಬಳಿ ಹೇಳುವಂಥದ್ದು, ಅಲ್ಲಿ ನೀಲಮಾಧವ ಇದ್ದಾನೆ, ಹಿಂಗ್ ಕರ್ಕೊಂಡು ಹೋಗ್ತಾನೆ ಅಂತೇಳಿ. ಆದ್ರೆ ಹೇಗೆ ಕರ್ಕೊಂಡು ಹೋಗೋದು, ಯಾಕಂದ್ರೆ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿದಾರಲ್ಲ. ಅದಕ್ಕೆ ಈ ಸಾಸಿವೆಗಳನ್ನು ಹಾಕಿದಲ್ಲಿ ಏನಾಗಿದೆ, ಅಲ್ಲಿ ಎಲ್ಲ ಗಿಡಗಳಾಗಿರ್ತದೆ. ಸೊ ಆ ರೀತಿಯಾಗಿ ಕರೆದುಕೊಂಡು ಹೋಗೋದು, ಆದ್ರೆ ಅವ್ರಿಗೆ ಅಲ್ಲಿ ಮತ್ತೆ ನೋಡುವಂಥದ್ದು. ಹೀಗೆ ಈ ಬಲದೇವ್ ಸುಭದ್ರ ಜಗನ್ನಾಥನ ಒಂದು ಮೂರ್ತಿಯನ್ನು ಕೆತ್ತಬೇಕು ಅಂತೇಳಿ ವಿಶ್ವಕರ್ಮರಿಗೆ ಹೇಳಿರ್ತಾರೆ, ಮರದ ಕೆತ್ತನೆ ಮಾಡ್ಬೇಕು. ಆದ್ರೆ ವಿಶ್ವಕರ್ಮ ಏನ್ ಹೇಳ್ತಾರೆ ಅಂದ್ರೆ, ನಾನು ಮೂರ್ತಿಯನ್ನು ಕೆತ್ತುವಾಗ ನೀವು ಅಂದ್ರೆ ಅವರು ಬಾಗಿಲ ಹಾಕಿ ಮೂರ್ತಿಯನ್ನು ಕೆತ್ತುತ್ತಾ ಇರ್ತಾರೆ, ನೀವು ಮಧ್ಯದಲ್ಲಿ ಬರಬಾರ್ದು, ಬಂದ್ರೆ ನಾನು ನಿಲ್ಲಿಸ್ಬಿಡ್ತೇನೆ ಅಂತ ಹೇಳಿರ್ತಾರೆ. ಒಂದ್ಸತಿ ಏನಾಗುತ್ತೆ, ಏನು ಶಬ್ದ ಬರ್ತಾ ಇಲ್ಲ ಒಳಗಿಂದ, ಮೂರ್ತಿ ಕೆತ್ತನೆ ಶಬ್ದ ಬರ್ತಾ ಇಲ್ಲ ಅಂತ ಹೇಳಿ ಇವರಿಗೆ ಕುತೂಹಲ. ಇಂದ್ರದ್ಯುಮ್ನ ರಾಜನಿಗೆ ರಾಣಿಗೆ ಬಾಗಿಲು ತೆಗೆದು ಬಿಡ್ತಾರೆ. ತೆಗೆದು ಬಿಟ್ಟಾಗ ಏನಾಯ್ತು, ವಿಶ್ವಕರ್ಮ ಅವರ ಕೆಲಸವನ್ನು ನಿಲ್ಲಿಸ್ಬಿಟ್ರು. ಅವರಿಲ್ಲ, ಅಲ್ಲಿ ಹೊರಟೋಗಿದ್ದಾರೆ. ಆ ಒಂದು ಅರ್ಧ ಕೆತ್ತನೆಯ ಮೂರ್ತಿಗಳು, ಆ ಜಗನ್ನಾಥ್, ಬಲದೇವ, ಸುಭದ್ರ. ಸೊ ಇಂದ್ರದ್ಯುಮ್ನ ರಾಜ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾನೆ. ಕಂಪ್ಲೀಟ್ ಆಗ್ಲಿಲ್ಲಲ್ಲ, ಬಾಗಿಲು ತೆಗೆದು ಬಿಟ್ಟೆ ಅಂದ್ರೆ. ಮತ್ತೆ ನಾರದ ಮಹರ್ಷಿಗಳು ಹೇಳ್ತಾರೆ, ಸರಿ ನೀವಿದ ಪೂಜೆ ಮಾಡಿ ಅಂತ. ಖುಷಿಯಿಂದ ಮತ್ತೆ ಇಂದ್ರದ್ಯುಮ್ನ ರಾಜ ಬಲದೇವ ಸುಭದ್ರ ಜಗನ್ನಾಥನನ್ನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಒರಿಸ್ಸಾದ ಪುರಿ ಜಗನ್ನಾಥನ ಈ ಒಂದು ಜಗನ್ನಾಥ ವಿಗ್ರಹಗಳು. ಅದನ್ನ ಇಲ್ಲಿ ಪ್ರಭುಪಾದರು ಕಥೆಯನ್ನು ನಿರೂಪಿಸ್ತಾರೆ. ಶ್ರೀ ಮೂರ್ತಿಗಳ ಕೆತ್ತನೆಯ ಕೆಲಸ ಮುಗಿಯುವುದಕ್ಕೆ ಸ್ವಲ್ಪ ಮುನ್ನ ಮಹಾರಾಜರು ಅಡ್ಡಿ ಮಾಡಿದ ಕಾರಣಕ್ಕೆ ಶಿಲ್ಪಿ ಅದನ್ನು ಬಿಟ್ಟು ಹೋದ. ಆಗಲಿ ಚಿಂತಿಲ್ಲ, ಈ ಅಪೂರ್ಣ ವಿಗ್ರಹಗಳನ್ನೇ ನಾನು ಪೂಜಿಸುತ್ತೇನೆ ಎಂದು ಮಹಾರಾಜ ನಿರ್ಧರಿಸಿಕೊಂಡ. ಆ ಪುರಿ ಜಗನ್ನಾಥನ ಆ ಸುಂದರ ವಿಗ್ರಹವನ್ನು ನೋಡಿದ್ರೆ, ಬಲದೇವ್ ಸುಭದ್ರ ಜಗನ್ನಾಥ, ನಿಜವಾಗ್ಲೂ ತುಂಬಾ ಚಂದ. ಯಾಕಂದ್ರೆ ಕಲಿಯುಗದಲ್ಲಿ ಕರುಣಾಳು ಪುರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ಬೇಕು. ಆತ ಕರುಣಾಳು ಅಂದ್ರೆ ಎಲ್ಲರ ಮೇಲೆ ಅಪಾರ ಕರುಣೆಯನ್ನು ಇದ್ದಾನೆ ಅಂತ ಹೇಳಿ. ಹಾಗೆ ಭಕ್ತನು ಪೂಜೆ ಸಲ್ಲಿಸಿದ ಮತ್ತು ಕೃಷ್ಣ ಅದಕ್ಕೆ ಒಪ್ಪಿದ. ಸರಿ, ಇಲ್ಲಿ ಇಂದ್ರದ್ಯುಮ್ನ ರಾಜ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಕೃಷ್ಣನಿಗೆ ಅದು ಒಪ್ಪಿಗೆ ಆಯ್ತು. ಪ್ರಭುಪಾದರು ಹೇಳಿದರು, ಪ್ರೀತಿ ಗೌರವಗಳಿಂದ ಅರ್ಪಿಸಿದರೆ ಕೃಷ್ಣ ಒಪ್ಪಿಕೊಳ್ಳುತ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ. ಏನಿಲ್ಲ ಅಂತ ಹೇಳಿದ್ರು, ಎಷ್ಟೇ ಬಡವನಾದ್ರೂ ಕೂಡ ಒಂದು ತುಳಸಿ ಎಲೆ, ಹೂವು, ಹಣ್ಣು ಇದ್ದೇ ಇರ್ತದೆ, ನೀರು, ಇದನ್ನಷ್ಟು ಪ್ರೀತಿಯಿಂದ ಭಕ್ತಿಯಿಂದ. ಯಾಕೆಂದ್ರೆ ಭಗವಂತ ಭಾವಗ್ರಹಿ ಜನಾರ್ದನ, ನಮ್ಮಲ್ಲಿ ಭಾವನೆ ಮುಖ್ಯ ಅಂತ ಹೇಳ್ತಾರೆ. ಹಾಗೇಳಿ ನಮ್ಮ ಹತ್ರ
ಸಾಕಷ್ಟು ಇದೆ ಅಂತ ಆದ್ರೆ ಅಷ್ಟೇ ಪ್ರೀತಿಯಿಂದ ನಾವು ಭಗವಂತನಿಗೆ ಏನ್ ಇಷ್ಟ ಅದನ್ನ ತಯಾರು ಮಾಡಿ ಕೊಡ್ಬೇಕು. ಅದು ಕೂಡ ಇಲ್ಲಿ ನಾವು ಗಮನಿಸ್ಬೇಕು. ಹಾಗೆ ಇಲ್ಲಿ ಹೇಳುವಂಥದ್ದು ಪತ್ರ ಪುಷ್ಪ ಫಲತೋಯ ವಾದರೇನ್ ಪ್ರೀತಿ ಇನಿತ್ತೊಡೆ ನಾಮ್ ಕೊಳ್ವೆಂ. ಆದ್ರೆ ಜಗತ್ತಿನ ಕಡು ಬಡವ ಕೂಡ ಕೃಷ್ಣನನ್ನು ಆರಾಧಿಸಬಹುದು, ಅದಕ್ಕೆ ಅಡ್ಡಿ ಇಲ್ಲ. ಏಕೆಂದರೆ ಅದು ಅಹೇತುಕಿ, ಅಪ್ರತಿಹತ. ಅಹೇತುಕಿ ಅಂದ್ರೆ 24 ಗಂಟೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಭಗವಂತನ ಸೇವೆಯನ್ನು ಮಾಡುವಂಥದ್ದು. ಅದಕ್ಕೆ ಜಾತಿ, ಮತ, ಗುಂಪು, ದೇಶ, ರಾಷ್ಟ್ರ ಈ ಬಗೆಯ ನಿರ್ಬಂಧಗಳಿಲ್ಲ. ನೀವೇ ಈಗ ನೋಡ್ಬೋದು, ಕೃಷ್ಣ ಪ್ರಜ್ಞೆಗೆ ಯಾರು ಕೂಡ ಬರ್ಬೋದು, ಯಾರು ಕೂಡ ಹರೇ ಕೃಷ್ಣ ಮಹಾಮಂತ್ರನ ಜಪಿಸಬಹುದು. ಈಗ ಹರಿದಾಸ್ ಠಾಕೂರ್ ಅವ್ರು ಏನಾಗಿದ್ರು, ಒಂದು ಮ್ಲೇಚ್ಛ ಫ್ಯಾಮಿಲಿಯಲ್ಲಿ ಇದ್ರು ಅಲ್ವಾ, ಆದ್ರೆ ಅವರು ಒಂದು ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗ್ತಾರೆ. ಸೊ ಅವರು ಹರಿದಾಸ್ ಠಾಕೂರ್ ಆಗ್ತಾರೆ. ಅವರು ನಾಮಾಚಾರಿ ಹರಿದಾಸ್ ಠಾಕೂರ್ ಅಂತಾನೆ ಹೇಳುವಂಥದ್ದು. ಅಂದ್ರೆ ಅವರು 192 ಮಾಲೆ ಜಪವನ್ನು ಮಾಡ್ತಾ ಇದ್ರು, ಅವರಿಗೆ ಜಯಕಾರವನ್ನು ಹಾಕ್ತಿದ್ರು. ಸೊ ದೇವೋತ್ತಮ ಪರಮ ಪುರುಷನನ್ನು ಪ್ರತಿಯೊಬ್ಬನೂ ತನ್ನ ಯೋಗ್ಯತಾನುಸಾರ ಪೂಜಿಸಬಹುದು. ತನ್ನ ಯೋಗ್ಯತೆಗೆ ಅನುಸಾರವಾಗಿ ಭಗವಂತನನ್ನು ಪೂಜಿಸುವಂಥದ್ದು. ಮತ್ತು ಆ ಪರಮ ಪುರುಷನನ್ನು ಪೂಜಿಸುವುದು ಹೇಗೆ ಎಂದು ತಿಳಿಸುವುದೇ ಕೃಷ್ಣ ಪ್ರಜ್ಞಾ ಚಳವಳಿಯ ಉದ್ದೇಶವಾಗಿದೆ. ಸೊ ಕೃಷ್ಣ ಪ್ರಜ್ಞೆಯ ಈ ಒಂದು ಚಳವಳಿಯಲ್ಲಿ ಭಗವಂತನನ್ನು ನಾವು ಹೇಗೆ ಪೂಜಿಸುವುದು, ಭಗವಂತನನ್ನು ಹೇಗೆ ಪ್ರೀತಿಸುವುದು, ಇದೆಲ್ಲವೂ ನಾವು ತಿಳಿತೇವೆ. ಇದೇ ನಮ್ಮ ಅಂತಿಮ ಗುರಿ. ಏಕೆಂದರೆ ನಾವು ದೈವದೊಂದಿಗೆ ಸಂಪರ್ಕವನ್ನು ಇರಿಸಿಕೊಳ್ಳದಿದ್ದರೆ, ಭಗವಂತನೊಂದಿಗೆ ನಮ್ಮ ಅವಿರತ ಬಾಂಧವ್ಯವನ್ನು ಪುನರುಜ್ಜೀವಿಸದಿದ್ದರೆ ನಾವೆಂದಿಗೂ ಸಂತೋಷದಿಂದಿರಲಾರೆವು. ನೀವೇ ಇವಾಗ ಒಂದು ಕೃಷ್ಣ ಪ್ರಜ್ಞೆಗೆ ಬರುವ ಮುಂಚೆ ಹೇಗಿದ್ರಿ, ಇವಾಗ ಹೇಗಿದ್ದೀರಾ ಅಲ್ಲ? ಪ್ರತಿನಿತ್ಯ ಕೂಡ ತರಗತಿಗಳನ್ನು ಕೇಳ್ತೀರಾ, ಅದನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಯಾಕೆ? ಭಗವಂತನ ಬಗ್ಗೆ ಇನ್ನಷ್ಟು ಕೇಳುವ, ಮತ್ತಷ್ಟು ಕೇಳುವ, ಪ್ರಭುಪಾದರು ಏನ್ ಹೇಳಿದ್ದಾರೆ ಪ್ರಭುಪಾದರ ಬಗ್ಗೆ ಕೇಳುವ, ಭಗವಂತನ ಒಂದು ಪ್ರತಿನಿಧಿ ಅಲ್ಲ ಪ್ರಭುಪಾದರ ಬಗ್ಗೆ ಕೇಳುವ, ಇದೆಲ್ಲ ಒಂದು ಆಸಕ್ತಿ ಇರ್ತದೆ. ಅದೊಂದು ನಿಜವಾದ ಸಂತೋಷ. ಈ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಏನ್ ಸಂತೋಷ ಇತ್ತು ಅದೆಲ್ಲವೂ ಕೂಡ ಏನು ತಾತ್ಕಾಲಿಕ. ಈ ಒಂದು ಸಂತೋಷ ಇದೆ ಅಂತ ಅದ್ರ ಬೆನ್ನಿನಲ್ಲೇ ದುಃಖ ಇದ್ದೇ ಇರ್ತದೆ. ಆದ್ರೆ ಯಾವಾಗ ನೀವು ಹರೇ ಕೃಷ್ಣ ಮಂತ್ರ ಜಪಿಸ್ತೀರಿ, ಈ ಒಂದು ಪ್ರಭುಪಾದರ ಒಂದು ಪುಸ್ತಕಗಳನ್ನು ಓದ್ತೀರಿ, ಅವಾಗ ಏನಾಗ್ತದೆ, ಅದು ನಿಜವಾದ ಸಂತೋಷ. ಯಾಕೆಂದ್ರೆ ಅದು ನಿಮಗೆ ನೆಕ್ಸ್ಟ್ ಲೈಫ್ಗೆ ಆ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು. ಎಲ್ಲಾ ಜೀವಿಗಳು, ಪ್ರಭುಪಾದರು ವಿವರಿಸಿದರು, ಸರ್ವ ಜನಕನಾದ ಕೃಷ್ಣನ ಆ ಭಗವಂತನ ಮಕ್ಕಳು. ಭಗವಂತ ಹೇಳ್ತಾನೆ ಯಾವ್ದ್ರಲ್ಲಿ, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭು, ಎಲ್ಲಾ ಜೀವಿಗಳು ನನ್ನ ಮಕ್ಕಳು ಅಂತೇಳಿ. ಮಮೈವ ಅಂಶೋ ಜೀವಭೂತೆ ಜೀವಲೋಕ ಸನಾತನ ಅಂತ. ಆದರೆ ಮಾನವ ರೂಪದ ಜೀವನದಲ್ಲಿ ಮಾತ್ರ ಮನುಷ್ಯನಿಗೆ ದೈವದೊಂದಿಗೆ ತನಗಿರುವ ಸಂಬಂಧ ವೇದ್ಯವಾಗುತ್ತದೆ ಅಲ್ವಾ? ಈಗ ಯಾರು ಭರತ ಮಹಾರಾಜ ಆ ಜಿಂಕೆಯ ರೂಪವನ್ನು ತಾಳಿದಾಗ ಆವಾಗ್ಲೇ ಅವ್ರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಯ್ತಾ ಭಗವಂತನ ಧಾಮಕ್ಕೆ? ಇಲ್ಲ. ನೆಕ್ಸ್ಟ್ ಪುನಃ ಅವರು ಒಂದು ಜನ್ಮವನ್ನು ಪಡಿಬೇಕಾಯ್ತು, ಮನುಷ್ಯ ಜನ್ಮ. ಮತ್ತೆ ಅವರು ಆ ಒಂದು ಭಕ್ತಿ ಸೇವೆಯನ್ನು ಕಂಪ್ಲೀಟ್ ಮಾಡಿದ ನಂತರ ಅವರು ಹೋಗ್ಲಿಕ್ಕಾದದ್ದು. ಹಾಗೆ ಮನುಷ್ಯ ಜನ್ಮದಲ್ಲಿ, ಈಗ ಮಾನವ ಜನ್ಮದಲ್ಲಿ ಮಾತ್ರ ನಮಗೆ ಈ ಭಗವಂತನ ಸೇವೆ ಮಾಡಿ ಕಂಪ್ಲೀಟ್ ಮಾಡಿ ಪೂರ್ಣ ಮಾಡಿದ ನಂತರ ನಾವು ಭಗವಂತ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅವನು ಬದುಕನ್ನು ದುರುಪಯೋಗ ಪಡಿಸಿಕೊಂಡು ಕೃಷ್ಣನ ಬಗೆಗೆ ತನ್ನ ಕರ್ತವ್ಯವೇನು ಎಂದು ತಿಳಿದುಕೊಳ್ಳದಿದ್ದರೆ ಆಗ ಅವನ ಬದುಕು ಹಾಳಾಗುತ್ತದೆ. ಅದಕ್ಕೆ ಹೇಳ್ತಾರೆ, ಈಗ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರುವ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಆಹಾರ ನಿದ್ರಾ ಭಯ ಮೈಥುನ ಮಾಡ್ತಾ ಇದ್ರೆ ಅವಾಗ ಮನುಷ್ಯರಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತೆ. ಮನುಷ್ಯರನ್ನ ಮೇಲೆ ಅವರು ಆಧ್ಯಾತ್ಮಿಕದ ಅಡೆಗೆ ಒಲವನ್ನು ತೋರಿಸ್ಬೇಕು. ನಾನು ಯಾರು, ನನಗೂ ಭಗವಂತನಿಗೂ ಏನು ಸಂಬಂಧ, ನನ್ನ ಕರ್ತವ್ಯ ಏನು, ಇದೆಲ್ಲವೂ ಸದಾ ನಾವು ನೆನಪು ಮಾಡ್ತಾ ಇರ್ಬೇಕು. ಆದುದರಿಂದ ಈ ಕೃಷ್ಣ ಪ್ರಜ್ಞೆ ಚಳುವಳಿಯನ್ನು ಯಾವುದೋ ಒಂದು ಮತದ ಕೋಮಿನ ದೃಷ್ಟಿಯಿಂದ ನೋಡಬೇಡಿ. ಅದು ಭಗವಂತನ ವಿಜ್ಞಾನ, ದೈವ ವಿಜ್ಞಾನದ ಸ್ವರೂಪವನ್ನು ತಿಳಿಯಲು ಪ್ರಯತ್ನಿಸಿ ಅದನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳಿ. ಇಲ್ಲವೇ ವೇದಾಂತ ವಿಜ್ಞಾನದ ಸ್ವರೂಪವನ್ನು ತಿಳಿಯಲು ಪ್ರಯತ್ನಿಸಿ. ನಮ್ಮಲ್ಲಿ ಹೇರಳವಾಗಿ ಗ್ರಂಥಗಳಿವೆ, ನಾವು ಅಷ್ಟೊಂದು ಸಾಹಿತ್ಯವನ್ನು ಏಕೆ ಹಂಚುತ್ತಿದ್ದೇವೆಂದು ತಿಳಿಯಲು ಈ ಗ್ರಂಥಗಳ ಸೌಲಭ್ಯವನ್ನು ಪಡೆದುಕೊಳ್ಳಿ. ಗಂಭೀರವಾಗಿ ಸಮಾಹಿತ ಚಿತ್ತದಿಂದ ಈ ಚಳುವಳಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೊಂದೇ ನಮ್ಮ ಗುರಿ. ಧನ್ಯವಾದಗಳು. ಸೊ ಇದು ಸೈನ್ಸ್, ಇದು ಸಾಯುವುದಿಲ್ಲ. ನನ್ನ ಪುಸ್ತಕದಲ್ಲಿ ನಾನು ಜೀವಂತವಾಗಿದ್ದೇನೆ ಅಂತ ಹೇಳಿ ಅಲ್ವಾ? ಓಕೆ, ಇಂಟರ್ನೆಟ್
ಲೋಭ ಅಂತ ಇಲ್ಲ. ಹಾಗಾಗಿ ನಾವು ಪ್ರಭುಪಾದರ ಈ ಒಂದು ಪುಸ್ತಕಗಳೇನಿದೆ ಇದನ್ನ ಗಂಭೀರವಾಗಿ ಸದಾ ಓದ್ಬೇಕು, ಹಾಗೆ ಹಂಚ್ಬೇಕು, ಪುಸ್ತಕವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ ನಾನು, ಈಗ ನನ್ನ ತಾಯಿಗೆ ಕಳೆದ 2 ವರ್ಷಗಳ ಹಿಂದೆ ಭಗವದ್ಗೀತಾ ಪುಸ್ತಕವನ್ನು ಕೊಟ್ಟಿದ್ದೆ. ತಾಯಿ ಹೇಳ್ತಾ ಇದ್ದಾರೆ, ಈಗ ನಾನು ಭಗವದ್ಗೀತೆ ಪುಸ್ತಕ ಓದ್ಲಿಕ್ಕೆ ಶುರು ಮಾಡಿದೆ, ಬಹಳ ಖುಷಿ ಆಗ್ತಾ ಇದೆ ಅಂತೇಳಿ. ಅವು ಭಗವದ್ಗೀತೆಯಲ್ಲಿ ಹೇಳಿದೆ, ನಾವು ಯಾರಿಗೆ ಕೂಡ ಕೆಟ್ಟದ್ ಮಾಡಬಾರ್ದು, ಒಳ್ಳೇದ್ ಮಾಡ್ಬೇಕು. ಒಳ್ಳೇದ್ ಮಾಡುದು ಅಂತ ಹೇಳಿದ್ರೇನು? ಹೀಗೆ ಶ್ರೀಲ ಪ್ರಭುಪಾದರು ದೇವಾಲಯಕ್ಕೆಂದು ಹೊರಟರು. ಆಗ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆರಂಭವಾಯಿತು. ಕಲಿ ಮತ್ತು ಸಂಗಡಿಗ ಪಾತಕ ಎಂಬ ನಾಟಕವನ್ನು ಆಡಲು ನಾಟಕದ ಪಾತ್ರಧಾರಿಗಳು ಸಿದ್ಧರಾಗುತ್ತಿದ್ದರು. ಅಂದ್ರೆ ಈ ಒಂದು ಯಾತ್ರೆಯ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈಗ ಅಂತೂ ಮತ್ತಷ್ಟು ಇದರ ಬಗ್ಗೆ ಒಂದು ಜನರನ್ನ ಸೆಳೆಯೋದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ನಾಟಕ ಇಡುವಂಥದ್ದು, ಇಲ್ಲಿ ಎಲ್ಲ ಯಕ್ಷಗಾನವನ್ನು ಮಾಡ್ತಾರೆ, ಇದೆಲ್ಲವೂ ಕೂಡ ಇರುತ್ತೆ. ಹಾಗೆ ಇಲ್ಲಿ ಒಂದು ನಾಟಕ ಆಗ್ತಿತ್ತು. ಸಂಜೆ ಮೆರವಣಿಗೆ ಮತ್ತು ಉತ್ಸವಗಳು ಎಲ್ಲಾ ಪ್ರಮುಖ ದೂರದರ್ಶನ ಕೇಂದ್ರಗಳಿಂದಲೂ ಚೆನ್ನಾಗಿ ಪ್ರಸಾರಿತವಾದವು. ಮರುದಿನ ಬೆಳಗ್ಗೆ ಚಿತ್ರಗಳು, ಲೇಖನಗಳು ಪತ್ರಿಕೆಗಳಲ್ಲಿ ಬಂದವು. ಅಂದ್ರೆ ಆ ಸಮಯದಲ್ಲಿ ಕೂಡ ಅದು ಟಿವಿಯಲ್ಲಿ ಪ್ರಸಾರವಾಗ್ತಾ ಇತ್ತು, ದೂರದರ್ಶನದಲ್ಲಿ ಪ್ರಸಾರ ಆಗ್ತಾ ಇತ್ತು, ಪೇಪರ್ ಅಲ್ಲಿ ಬಂತು. ನ್ಯೂಯಾರ್ಕ್ ಡೈಲಿ ನ್ಯೂಸ್ ನ ಮಧ್ಯದ ಪುಟಗಳಲ್ಲಿ ಪೂರ್ವ ಪಶ್ಚಿಮಗಳ ಸಂಗಮ ಸ್ಥಾನ 5ನೇ ಅವೆನ್ಯೂ ಎಂಬ ಶೀರ್ಷಿಕೆ ಅಡಿ ಬಂದಿದ್ದ ಸಚಿತ್ರ ಲೇಖನವು ಶ್ರೀಲ ಪ್ರಭುಪಾದರಿಗೆ ತುಂಬಾ ಇಷ್ಟವಾಯಿತು. ಈ ಭಾಗವನ್ನು ಅನೇಕ ಕಡೆಗೆ ಕಳಿಸಿ ಪ್ರಭುಪಾದರಿಂದರು ಇಂದಿರಾ ಗಾಂಧಿ ಅವರಿಗೆ ಕಳಿಸಿ, ಈ ಶೀರ್ಷಿಕೆ ತುಂಬಾ ಚೆನ್ನಾಗಿದೆ, ಇದೇ ಮುಖ್ಯ ಆಶಯ, ಪೂರ್ವ ಪಶ್ಚಿಮ ಸಂಗಮ. ಅಂದ್ರೆ ಆ ಸಮಯದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಇಲ್ಲಿ ನೀವು ಈ ಒಂದು ಇದು ನೋಡ್ಬೋದು ಟೈಟಲ್, ಈಗ ಒಂದು ಈ ಚಾಪ್ಟರ್ ಇದು ಏನ್ ಹೇಳ್ತಾರೆ, ಹೆಡ್ಡಿಂಗ್ ಹೆಳವ ಮತ್ತು ಕುರುಡ ಅಂತ ಇಲ್ಲಿ ಇತ್ತು. ಸೊ ಅದೇ ಕುಂಟ ಕುರುಡ ಅಂದ್ರೆ ಈ ಅಮೆರಿಕ ಮತ್ತೆ ಭಾರತೀಯರು ಮತ್ತೆ ಭಾರತೀಯ ಸಂಸ್ಕೃತಿ ಮತ್ತು ಅಮೆರಿಕದ ಹಣ ಒಟ್ಟು ಸೇರಿದರೆ ಅವರು ಇಡೀ ಜಗತ್ತನ್ನು ಉದ್ಧಾರ ಮಾಡಬಲ್ಲರು. ಪೂರ್ವ ಪಶ್ಚಿಮ ಸಂಗಮ, ಕುಂಟ ಕುರುಡರ ಸಮಾಗಮ. ಬೇರೆ ಬೇರೆಯಾಗಿ ಅವರು ಏನು ಮಾಡಲಾರರು, ಇಬ್ಬರು ಸೇರಿದರೆ ಅವರು ಅದ್ಭುತವಾಗಿ ಕಾರ್ಯನಿರ್ವಹಿಸಬಲ್ಲರು. ಏನು ಕೇಳಿಸ್ತಾ ಇಲ್ಲ ಮಾತಾಜಿ. ಸ್ಟಕ್ ಆಗೋಗಿದೆ ಅಲ್ಲ? ಏನು ಕೇಳ್ತಾ ಇಲ್ಲ ಮಾತಾಜಿ. ಹೌದು. ಹರೇ ಕೃಷ್ಣ ಮಾತಾಜಿ, ಅಟೆಂಡೆನ್ಸ್ ಹಾಕ್ತಾ ಇದ್ದ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ರ ಮಾತಾಜಿ? ಇಲ್ಲ ಮಾತಾಜಿ. ಲೀವ್ ಆಗೋಗಿದ್ದಾರೆ. ಹೌದ್ರಾ? ಮತ್ತೆ ಕ್ಲೋಸ್ ಮಾತಾಜಿ? ನೋಡ್ಬೇಕು ಏನಾಗತ್ತ. ಅಷ್ಟು ಕಾಂತಮ್ಮಣಿ ಮಾತಾಜಿ ಆಗಿದ್ದಾರೆ. ಕಾಂತಮಣಿ ಮಾತಾಜಿ ಓಸ್ಟ್ ಆಗೋಗಿದ್ದೀರಾ? ಮತ್ತಾಜಿ ಲೀವ್ ಮಾಡ್ಬೇಕಾ ಹೆಂಗೆ, ಇದು ಎಂಡ್ ಮಾಡ್ಬಿಡ್ಲಾ? ಮಾತಾಜಿ 2 ನಿಮಿಷ ತಂದಿರಿ ಮಾತಾಜಿ. ಮಾತಾಜಿ ಬಂದ್ರೆ ಏನ್ ಮಾಡ್ತೀರಾ ಆಮೇಲೆ? ಅದೇನೆ. ಆಮೇಲೆ ನೀವು ಅವ್ರನ್ನ ಹೋಸ್ಟ್ ಮಾಡ್ಬೇಕಲ್ಲ.
ಅಲ್ಲ ಬಂದ್ರು ಎಂಡ್ ಮಾತಾಜಿ ಅಂತ ಬಂದ್ರು. ಇದೆ ಇಲ್ಲಿ. ಮಾತಾಜಿ ಬಂದ್ರು ಮಾತಾಜಿ. ಹರೇ ಕೃಷ್ಣ. ಬಂದ್ರ ಅವ್ರ ಕಾಂತಮಣಿ ಕಳಿಸ್ತೆ. ಮಾತಾಜಿ ನನ್ಗೆ ಹೋಸ್ಟ್ ಮಾಡಿ. ಮಾಡ್ತೀನಿ ಮಾತಾಜಿ. ಇಂಟರ್ನೆಟ್ ಎಲ್ಲಿ ನಿಮ್ದು? ಇದೆ. ನಾವೀಗ ಬಂತ ಮಾತಾಜಿ? ಹೋಸ್ಟ್ ಮಾಡಿ. ಮಾಡಿದ್ನಲ್ಲ ಮಾತಾಜಿ, ಬರ್ಲಿಲ್ವಾ? ಹೋಸ್ಟ್ ಮಾಡಿದ್ದೀನಿ ನಾನು. ಕೋಸ್ಟ್ ಮಾಡಿದೀನಾ? ಅದು ಹೆಂಗ್ ಮಾಡೋದು? ಅಲ್ಲೇ ಹೋಸ್ಟ್ ಅಂತಿರುತ್ತೆ, ಮಾಡಿ. ಮೇಕ್ ಹೋಸ್ಟ್ ಅಂತ ಇದೆ. ಓಕೆ, ಬಂತ ಇಲ್ಲ ಮಾತಾಜಿ? ಬಂದಿದೆ. ಬಂದಿದೆ ಹೋಸ್ಟ್. ಧನ್ಯವಾದ ಮಾತಾಜಿ. ನ್ಯೂಯಾರ್ಕ್ ಟೈಮ್ಸ್ ಲೇಖನದಲ್ಲಿ ಮೆರವಣಿಗೆಯಲ್ಲಿ 100 ಭಾರತೀಯರಿದ್ದರೆಂದು ನ್ಯೂಯಾರ್ಕ್ ನಗರದಲ್ಲಿ ಕೂಡ ತಮ್ಮ ಶ್ರದ್ಧೆಯನ್ನು ಉಳಿಸಿಕೊಳ್ಳಲು ಅವಕಾಶ ಸಿಕ್ಕಿದ್ದಕ್ಕಾಗಿ ಅವರಿಗೆಲ್ಲ ಆನಂದವಾಗಿದ್ದೆಂದು ಕಂಡಿತು ಎಂಬ ಮಾತಿಗೆ ಒತ್ತು ಬಿದ್ದುದನ್ನು ಶಿಲ ಪ್ರಭುಪಾದರು ಗಮನಿಸಿದರು. ಒಬ್ಬ ಭಾರತೀಯ ವಲಸೆಗಾರನು, ನಾವು ಅಮೆರಿಕ, ನ್ಯೂಯಾರ್ಕ್ ನಗರಗಳನ್ನು ಪ್ರೀತಿಸುತ್ತೇವೆ, ಅದು ಜಗತ್ತಿನ ಅತ್ಯಂತ ಸುಂದರ ನಗರ, ನಮ್ಮ ಸಮಾರಂಭ ನಡೆಸಲು ಬೇರೆ ಯಾವ ದೇಶವೂ ಅಷ್ಟೊಂದು ಸ್ವಾತಂತ್ರ್ಯವನ್ನು ಕೊಡಲಾರದು ಎಂದು ಹೇಳಿದ ಮಾತನ್ನು ಆ ಪತ್ರಿಕೆ ಉದ್ಧರಿಸಿತು. ಅದು ನಿಜ, ಪ್ರಭುಪಾದರು ಹೇಳಿದರು. ನಾನು ಯಾವಾಗಲೂ ಅದನ್ನು ಹೇಳುತ್ತಿರುತ್ತೇನೆ. ನಾನು ಟಾಮ್ಕಿನ್ಸ್ ಸ್ಕ್ವೇರ್ ಪಾರ್ಕ್ ನಲ್ಲಿದ್ದಾಗ ನನ್ನ ಚಟುವಟಿಕೆಗಳನ್ನು ವರದಿ ಮಾಡಿದ್ದು ಟೈಮ್ಸ್ ಪತ್ರಿಕೆ. ಅಂದ್ರೆ ಮೊದಲಿಗೆ ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಆ ಒಂದು ಪಾರ್ಕ್ ನಲ್ಲಿ ಕುಳಿತಿದ್ರು, ಟಾಮ್ಕಿನ್ಸ್ ಸ್ಕ್ವೇರ್ ಅಂತೇಳಿ. ಸೊ ಆಗ ಆ ಒಂದು ನ್ಯೂಸ್ ಪೇಪರ್ನವರು, ಟೈಮ್ಸ್ ಪತ್ರಿಕೆಯವರು ಅದನ್ನ ವರದಿ ಮಾಡಿದ್ರು. ಅಂದ್ರೆ ಈ ಒಂದು ನ್ಯೂಯಾರ್ಕ್ ನಗರವನ್ನು ಒಬ್ಬ ಭಾರತೀಯ ಹೇಳ್ತಾನೆ, ನಾನು ಪ್ರೀತಿಸ್ತೇನೆ ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ಸ್ವಾತಂತ್ರ್ಯವರು ಕೊಟ್ಟಿದ್ದಾರೆ. ಎಲ್ಲ ಒಂದು ಜಾತ್ರೆಯನ್ನು ಮಾಡ್ಲಿಕ್ಕೆ, ಇದು ಯಾತ್ರೆಯನ್ನು ಮಾಡ್ಲಿಕ್ಕೆ ಎಲ್ಲ ಸ್ವಾತಂತ್ರ್ಯ ಸಿಕ್ಕಿದೆ. ಹಾಗಾಗಿ ಅದನ್ನು ಒಪ್ಪಿಕೊಳ್ತಾರೆ ಪ್ರಭುಪಾದರು. ಹೌದು, ಯಾಕೆಂದ್ರೆ ನಾನು ಮೊದಲಿಗೆ ಬಂದು ಅಲ್ಲಿ ಪ್ರಚಾರ ಮಾಡಿದಾಗ ಆ ಒಂದು ವರದಿ ಮಾಡಿದರು ಈ ಒಂದು ಪತ್ರಿಕೆಯವರು ಅಂತ ಹೇಳಿ. ಉತ್ಸವದ ಆವರಣದಲ್ಲಿ 7,000 ಜನರಿಗೆ ಪ್ರಸಾದ ಹಂಚಲಾಗಿತ್ತು. ಆ ರಾತ್ರಿ ಭಕ್ತರು ರಥಗಳನ್ನು ಎಳೆದುಕೊಂಡು ಹಿಂದಕ್ಕೆ ಮರಳುವಾಗ ಕೂಡ 100 ಜನ ಅವರೊಂದಿಗೆ ಬಂದು ಸಂಕೀರ್ತನ ಮಾಡುತ್ತಿದ್ದರು. ಈ ಉತ್ಸವವನ್ನು ಮುಂದಿನ ವರ್ಷ ಎಷ್ಟು ಅದ್ದೂರಿಯಾಗಿ ಮಾಡಬೇಕೆಂಬ ಬಗೆಗೆ ಶಿಷ್ಯರು ಆಗಲೇ ಮಾತನಾಡತೊಡಗಿದ್ದರು. ಒಂದು ಪತ್ರಿಕಾ ಸಂಪುಟಕ್ಕೂ ಅವಕಾಶ ಮಾಡಿಕೊಡಬೇಕು ಎಂದು ಶಿಷ್ಯರು ಯೋಚಿಸುತ್ತಿದ್ದರು. ಕೆಳ ನಗರದಲ್ಲಿ ಒಂದು ಸಣ್ಣ ಕಟ್ಟಡವನ್ನು ಬಾಡಿಗೆಗೆ ತೆಗೆದುಕೊಂಡು ಅದಕ್ಕೆ ಗುಂಡೀಚಾ ಎಂದು ಕರೆಯಿರಿ ಎಂದು ಶಿಲ ಪ್ರಭುಪಾದರು ಸಲಹೆ ಕೊಟ್ಟಿದ್ದರು. ಸೊ ನಿಮಗೆ ಗುಂಡೀಚಾ ಮಾರ್ಜನ ಗೊತ್ತಿದೆ ಅಲ್ಲ? ಚೈತನ್ಯ ಮಹಾಪ್ರಭುಗಳು, ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬಂದು ಆ ಒಂದು ಗುಂಡೀಚಾ ಮಾರ್ಜನ ಮಾಡುವಂಥದ್ದು. ಅಂದ್ರೆ ಮೊದಲಿಗೆ ಒಂದು ಕ್ಲೀನ್ ಮಾಡುವಂಥದ್ದು, ಮತ್ತೆ ನೀರು ಹಾಕಿ ತೊಳೆಯುವಂಥದ್ದು. ಆ ದೇವಸ್ಥಾನವನ್ನು ಅದು ಕೇಳಿದ್ದೀರಾ ನೀವು? ಇದು ಚೈತನ್ಯ ಚರಿತಾಮೃತದಲ್ಲಿ ಬರ್ತದೆ ಇಲ್ಲಿ. ಅದೇ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಗುಂಡೀಚಾ ಅಂತ ಹೇಳಿದ್ರೆ ಭಗವಂತನೇ ಆ ಒಂದು ಸೇವೆಯನ್ನು ಮಾಡ್ತಾನೆ. ಸೊ ನಾವು ಭಗವಂತನ ನೋಡಿ ಹೇಳ್ತಾರಲ್ಲ, ಎದ್ದೆದ್ದ ಆಚರತಿ ಶ್ರೇಷ್ಠ ಅಂತೇಳಿ. ನಾವು ಭಗವಂತನ ನೋಡಿ ನಾವು ಮಾಡ್ಬೇಕು. ಭಗವಂತನೇ ಮಾಡಿದಾನೆ ಆ ಸೇವೆಯನ್ನು ಅಂದ್ರೆ ದೇವಸ್ಥಾನದ ಒಂದು ಸ್ವಚ್ಛತೆಯನ್ನು ಇದನ್ನೆಲ್ಲ ಅಂತೇಳಿ ನಾವು ಇದರಿಂದ ತಿಳಿಬಹುದು. ಗುಂಡೀಚಾ ಎಂಬುದು ಒರಿಸ್ಸಾದ ಒಂದು ದೇವಾಲಯ. ತನ್ನ ರಥಯಾತ್ರೆಯ ಲೀಲೆಯ ಸಂದರ್ಭದಲ್ಲಿ ಭಗವಾನ್ ಜಗನ್ನಾಥ ಪ್ರತಿ ವರ್ಷವೂ ಅಲ್ಲಿ ಉಳಿದುಕೊಳ್ಳುವ ಸಂಪ್ರದಾಯವಿದೆ. ಜಗನ್ನಾಥ ಪ್ರಭುವಿಗೆ ಅಲ್ಲಿ 1 ವಾರ ವಸತಿ ಕಲ್ಪಿಸಬಹುದು. 55ನೇ ರಸ್ತೆಯಲ್ಲಿ ಜಗನ್ನಾಥ ಪ್ರಭುವು ಹಿಂದಿರುಗುವಾಗ ಕೂಡ ಭಕ್ತರು ಇನ್ನೊಂದು ಮೆರವಣಿಗೆ ಉತ್ಸವಗಳನ್ನಿಟ್ಟುಕೊಳ್ಳಬಹುದು ಎಂದು ಹೇಳಿದರು. ಕಳೆದ ರಾತ್ರಿ ತಮಾಲ ಕೃಷ್ಣರು ಹೇಳಿದರು. ಅಂದ್ರೆ ಅಲ್ಲಿ ಆ ಗುಂಡೀಚಾಗೆ ಜಗನ್ನಾಥ ಒಂದು ಏನು ಭಗವಾನ್ ಜಗನ್ನಾಥ ಪ್ರತಿ ವರ್ಷವೂ ಅಲ್ಲಿ ಇರ್ತಾನೆ 1 ವಾರಗಳ ಕಾಲ. ಹಾಗೆ ಕಳೆದ ರಾತ್ರಿ ತಮಾಲ ಕೃಷ್ಣರು ಹೇಳಿದರು, ಇಡೀ ರಾತ್ರಿ ನಾವು ಪಾರ್ಕಿನ ಆವರಣವನ್ನು ಸ್ವಚ್ಛಗೊಳಿಸುತ್ತಿದ್ದೆವು. ಪಾರ್ಕಿನ ಪಕ್ಕದಲ್ಲಿ ವಾಸಿಸುತ್ತಿದ್ದ ಒಬ್ಬಾಕೆ ಹೇಳಿದಳು, ನನ್ನ ಇಷ್ಟು ವರ್ಷಗಳ ಇಲ್ಲಿಯ ಬದುಕಿನಲ್ಲಿ ಇಂತಹ ಅದ್ಭುತ ಉತ್ಸವವನ್ನು ನಾನು ಕಂಡಿರ್ಲಿಲ್ಲ. ಸಿಟಿಎಸ್ ದೂರದರ್ಶನದಲ್ಲಿ ಪಾರ್ಕಿನ ಮೇಲ್ವಿಚಾರಕ ಅಧಿಕಾರಿ ಹೇಳಿದ, ಅಮೆರಿಕವು ಧಾರ್ಮಿಕ ದೇಶವಾಗಿದ್ದಾಗ 100 ವರ್ಷಗಳ ಹಿಂದೆ ಈ ಪಾರ್ಕು ನಿರ್ಮಾಣವಾಗಿತ್ತು. ವಾಷಿಂಗ್ಟನ್ ಸ್ಕ್ವೇರ್ ಪಾರ್ಕ್ ನಲ್ಲಿ ಈ ಧರ್ಮ ಗಂಧದ
ಬದುಕು ಇನ್ನೂ ಉಳಿದಿದೆ ಎಂದು ಹೇಳಲು ನಮಗೆಲ್ಲ ತುಂಬಾ ಹೆಮ್ಮೆ. ಹಾಗಿದ್ದರೆ ಅಲ್ಲೊಂದು ದೇವಾಲಯವನ್ನು ಕಟ್ಟಿ ಎಂದೇಕೆ ಮೇಯರ್ ಅನ್ನು ಕೇಳಬಾರದು ಎಂದು ಶ್ರೀಲ ಪ್ರಭುಪಾದರು ಕೇಳಿದರು. ಭಕ್ತರೆಲ್ಲ ನಕ್ಕರು. ಆದರೂ ಅಂತವೆಲ್ಲ ಸಾಧ್ಯ ಎಂದು ಪ್ರಭುಪಾದರಿಗೆ ಎನಿಸಿತು. ಅಂದ್ರೆ ಪ್ರಾರಂಭದಲ್ಲಿ ಪ್ರಭುಪಾದರು ಆ ಒಂದು ಪಾರ್ಕ್ ನಲ್ಲಿ ಕುಳಿತು ಸಂಕೀರ್ತನವನ್ನು ಎಲ್ಲ ಮಾಡಿದ್ರಲ್ಲ, ಸೊ ಅಲ್ಲಿ ಇವಾಗ ಈ ರಥಯಾತ್ರೆಯ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಆ ಸ್ವಚ್ಛತೆಯನ್ನು ಮಾಡ್ತಾರೆ. ಆಗ ಅವರು ಆ ಒಂದು ಪಾರ್ಕಿನ ಮೇಲ್ವಿಚಾರಕ ಅಧಿಕಾರಿ ಹೇಳುವಂಥದ್ದು, ಹಂಗೆ ಅವ್ನಿಗೆ ಸಂತೋಷ ಆಗುತ್ತೆ. ಈ ಒಂದು ಆ ಒಂದು ಧರ್ಮಗಂಧದ ಬದುಕು ಇನ್ನೂ ಉಳಿದಿದೆ ಅಂತ ಹೇಳೋದಕ್ಕೆ ನನ್ಗೆ ಹೆಮ್ಮೆ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಪ್ರಭುಪಾದ್ರೆ ಹೇಳ್ತಾರೆ, ಯಾಕೊಂದು ದೇವಸ್ಥಾನವನ್ನು ಕಟ್ಟಿಸಬಾರ್ದಾ ಅಲ್ಲಿ ಅಂತ ಹೇಳಿ. ಆಗ ಎಲ್ಲ ಭಕ್ತರು ನೆಗಾಡ್ತಾರೆ, ಯಾಕೆಂದ್ರೆ ಅದು ಪಾರ್ಕ್ ಆಗಿರ್ತದೆ. ತುಂಬಾ ಪ್ರವಾಸ ಮಾಡಿದ ಸಂದರ್ಭಗಳೆಲ್ಲ ಆಗುತ್ತಿದ್ದ ಹಾಗೆ ಶ್ರೀಲ ಪ್ರಭುಪಾದರ ಆರೋಗ್ಯ ಕ್ಷೀಣಿಸುತ್ತಿತ್ತು. ನ್ಯೂಯಾರ್ಕಿನಲ್ಲಂತೂ ಅವರ ಆರೋಗ್ಯಕ್ಕೆ ತುಂಬಾ ಹಾನಿಯಾಗಿತ್ತು. ಅವರ ಪ್ರವಾಸ ಪಟ್ಟಿಯಲ್ಲಿ ಲಂಡನ್, ಪ್ಯಾರಿಸ್, ಟೆಹರಾನ್, ಮುಂಬೈಗಳಿಗೆ ಹೋಗುವುದು, ಅನಂತರ ಹೈದರಾಬಾದಿನ ಹೊಸ ಇಸ್ಕಾನ್ ದೇವಾಲಯದ ಆರಂಭೋತ್ಸವವನ್ನು ನೆರವೇರಿಸುವುದು ಸೇರಿತ್ತು. ಇಂಗ್ಲೆಂಡ್, ಭಾರತಗಳಿಗೆ ಹೋಗುವ ಮುನ್ನ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹಿರಿಯ ಶಿಷ್ಯರು ಪ್ರಾರ್ಥಿಸಿದರು. ಅಂದ್ರೆ ಪ್ರಭುಪಾದರು 12 ವರ್ಷಗಳಲ್ಲಿ ಈ ಜಗತ್ತಿನಾದ್ಯಂತ ಪ್ರವಾಸವನ್ನು ಮಾಡಿರ್ತಾರೆ, ನಿಮ್ಗೆ ತಿಳಿದಿದೆ. ಹಾಗೆ ಅವರು ಆ ಒಂದು 70 ವರ್ಷಗಳಲ್ಲಿ 70ನೇ ವಯಸ್ಸಿನಲ್ಲಿ ಕೂಡ ಪ್ರವಾಸವನ್ನು ಕೈಗೊಳ್ತಾ ಇದ್ರು. ಅಂದ್ರೆ ಅವರು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರ್ಲಿಲ್ಲ. ಅದಕ್ಕೆ ಹೇಳ್ತಾರೆ, ನಾವು ಸತತವಾಗಿ ಅಂದ್ರೆ ಪ್ರಭುಪಾದರು ನಮ್ಗೆ ಅವರನ್ನು ನೋಡಿ ನಾವು ಕಲಿಬೇಕು ಅಂತ ಹೇಳಿದ್ರೆ, ನಾವು ಈ ಭಕ್ತಿ ಸೇವೆಯನ್ನು ಮಾಡುವಾಗ ಇಲ್ಲ ನಾನ್ ಸ್ವಲ್ಪ ಈಗ ವಿಶ್ರಾಂತಿ ತೆಗೆದುಕೊಳ್ಬೇಕು, ಇಲ್ಲ ನಾನು ಇವತ್ತು ಜಪ ಮಾಡೋಕ್ ಆಗೋದಿಲ್ಲ, ನನಗೆ ತುಂಬಾ ಹುಷಾರಿಲ್ಲ, ಇಲ್ಲ, ನಾವು ಭಕ್ತಿ ಸೇವೆಯನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ಕೈ ಬಿಡಬಾರ್ದು. ಪ್ರತಿನಿತ್ಯ ಕೂಡ ನಾವು 16 ಸುತ್ತು ಜಪವನ್ನು ಮಾಡ್ಬೇಕು, ಪ್ರಭುಪಾದರ ಪುಸ್ತಕವನ್ನು ಓದ್ಬೇಕು, ಈ ಒಂದು ನಿರ್ಧಾರದಲ್ಲಿ ನಾವು ಇರ್ಬೇಕು ಅಂತೇಳಿ. ಯಾಕಂದ್ರೆ ಪ್ರಭುಪಾದರು ಅಂತ ಇಡೀ ವಯಸ್ಸಿನಲ್ಲಿ ಕೂಡ ಜಗತ್ತಿನಾದ್ಯಂತ ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು. ಅವ್ರು ಯಾವತ್ತೂ ವಿಶ್ರಾಂತಿ ತೆಗೆದುಕೊಳ್ತಿರ್ಲಿಲ್ಲ. ಆದ್ರೆ ಶಿಷ್ಯರು ಹೇಳ್ತಾ ಇದ್ರು, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಅಂತೇಳಿ. ಆದ್ರೂ ಅವರು ವಿಶ್ರಾಂತಿ ತೆಗೆದುಕೊಳ್ತಾ ಇರ್ಲಿಲ್ಲ. ಪೆನ್ಸಿಲ್ವೇನಿಯಾದ ಇಸ್ಕಾನ್ ಫಾರಂ ನಲ್ಲಿ ಅವರು ಒಂದು ಸೊಗಸಾದ ದಿನವನ್ನು ಕಳೆದಿದ್ದರು. ಆದುದರಿಂದ ಶ್ರೀಲ ಪ್ರಭುಪಾದರು ಅಲ್ಲಿಗೆ ಹೋಗಿ 2-3 ತಿಂಗಳು ವಿಶ್ರಾಂತಿ ಪಡೆದು ಆರೋಗ್ಯ ಸುಧಾರಿಸಿಕೊಂಡು ಆಮೇಲೆ ಬರವಣಿಗೆಯನ್ನಾರಂಭಿಸಲಿ ಎಂದು ಭಕ್ತರು ಸೂಚಿಸಿದರು. ಪ್ರತಿದಿನವೂ ಅವರೆಲ್ಲ ಶ್ರೀಲ ಪ್ರಭುಪಾದರ ಬಳಿಗೆ ಹೋಗಿ ವಿಶ್ರಾಂತಿ ಪಡೆಯಿರಿ ಎಂದು ಬೇಡುತ್ತಿದ್ದರು. ನ್ಯೂಯಾರ್ಕಿನ GBC ಸದಸ್ಯರೆಲ್ಲ ಸೇರಿ ಶ್ರೀಲ ಪ್ರಭುಪಾದರು ಪ್ರವಾಸ ಮಾಡಬಾರದು ಎಂದು ಅವಿರೋಧವಾಗಿ ಅನುಮತಿಸಿದ್ದಾರೆಂಬ ಸಂಗತಿ ತಿಳಿದು ಅವರು ಹೇಳಿದರು, ಆಗಲಿ, ನಾನು ಪ್ರವಾಸ ಮಾಡುವುದಿಲ್ಲ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಆಯ್ತು, ನಾನು ಪ್ರವಾಸ ಮಾಡೋದಿಲ್ಲ ಅಂತೇಳಿ. GBC ಅವರು ಕೂಡ ಹೇಳ್ತಾರೆ, ನೀವು ಪ್ರವಾಸ ಮಾಡ್ಬೇಡಿ ಅಂತ. ಅದಕ್ಕೆ ಅವರು ಆಯ್ತು, ನಾನು ಮಾಡುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕೃಷ್ಣನಿಗೆ ಬದ್ಧರಾಗಿದ್ದ ಅವರನ್ನು ಬದ್ಧರನ್ನಾಗಿ ಮಾಡಲು GBCಗೆ ಸಾಧ್ಯವಾಗಲಿಲ್ಲ. ಅವರು ಈಗಾಗಲೇ ವಿಮಾನದ ಟಿಕೆಟ್ಗಳನ್ನು ತರಿಸಿಕೊಂಡಿದ್ದರು. ಪ್ರವಾಸ ಮಾಡಲು ಅಚಲ ನಿರ್ಧಾರ ಕೈಗೊಂಡಿದ್ದರು. ಪ್ರಭುಪಾದರು ಹೊರಡುವ ದಿನ ಬೆಳಗ್ಗೆ ದಯವಿಟ್ಟು ಪ್ರಯಾಣ ಮಾಡಬೇಡಿ ಎಂದು ಬೇಡಿಕೊಳ್ಳುವ ಕೊನೆಯ ಪ್ರಯತ್ನ ಮಾಡಲು ಕೆಲವರು ಶಿಷ್ಯರು ಅವರ ಕೊಠಡಿಗೆ ಬಂದರು. ಹೊರಡಲು ಆಗಲೇ ನಿರ್ಧರಿಸಿಕೊಂಡಿದ್ದ ಶ್ರೀಲ ಪ್ರಭುಪಾದರು ಏನೂ ಹೇಳಲಿಲ್ಲ. ಅವರ ಸೇವಕರು ಸಾಮಗ್ರಿಯನ್ನೆಲ್ಲ ಕಟ್ಟುತ್ತಿದ್ದುದು ಹೊರಡಲು ಎಲ್ಲವೂ ಸಿದ್ಧಗೊಂಡಿದ್ದವು. ಇಷ್ಟಾದರೂ ಅವರು ಕೋಣೆ ಬಿಟ್ಟು ಎಲಿವೇಟರ್ ಬಳಿ ಬಂದಾಗ ಕೂಡ ಕೆಲವರು ಹಿಂಬಾಲಿಸಿ ತಡೆಯಲು ನೋಡಿದರು. ಅಂದ್ರೆ ಪ್ರಭುಪಾದರ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರ ಶಿಷ್ಯರೆಲ್ಲ ಏನು ಹೇಳ್ತಾ ಇದ್ರು ಅಂದ್ರೆ, ನೀವು ಈ ಪ್ರವಾಸ ಹೋಗ್ಬೇಡಿ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಪ್ರಭುಪಾದರು ಏನ್ ಹೇಳ್ತಾರೆ, ಆ ಪ್ರಭುಪಾದರಿಗೆ ಇವರು ರಾಮೇಶ್ವರ ಸ್ವಾಮಿಗಳು ಹೇಳ್ತಾರೆ, ಪ್ರಭುಪಾದ್ರೆ ದಯವಿಟ್ಟು ಮತ್ತೆ ಪರಿಶೀಲಿಸಿ. ಶ್ರೀಲ ಪ್ರಭುಪಾದರು ಇಲ್ಲಿಯ ತನಕ ತಮಗೆ ಅನಾರೋಗ್ಯವಿದ್ದರೂ ಶಿಷ್ಯರು ಒತ್ತಾಯಿಸುತ್ತಿದ್ದರೂ ಆನಂದವಾಗಿದ್ರು. ಈಗ ಅವರ ಮುಖಚರ್ಯೆ ಬದಲಾಯಿಸಿತು. ಪ್ರವಾಸ ಮಾಡಬೇಡಿ, ಒಬ್ಬ ಭಕ್ತ ಹೇಳಿದ. ಇನ್ನೊಬ್ಬ ಈ ಮಾತು ಸೇರಿಸಿದ, ಉಳಿದು ಬಿಡಿ, ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳಿ. ಪ್ರಭುಪಾದರು ತಿರುಗಿ ನೋಡಿದರು. ಅವರ ಕಣ್ಣುಗಳು ಭಾರವಾಗಿದ್ದವು. ಹಿಂದೆಂದಿಗಿಂತಲೂ ಹೆಚ್ಚಾಗಿ ಅವರು ಈ ಭೋಗ ಪ್ರಪಂಚದವರಲ್ಲ ಎಂಬಂತೆ ಕಂಡು ಬಂದರು. ಅರ್ಜುನನ ಹಾಗೆ ಕೃಷ್ಣನಿಗಾಗಿ ಹೋರಾಡುವ ಹರಕೆ ನನಗೆ ಬೇಕಾಗಿದೆ ಎಂದು ಅವರು ಹೇಳಿದರು. ಸೊ ಇಲ್ಲಿ ಅವರು ಅರ್ಜುನನನ್ನು ಸ್ಮರಿಸ್ತಾರೆ. ಅಂದ್ರೆ ಅರ್ಜುನ ಹೋರಾಡುವಂಥದ್ದು ಕೃಷ್ಣನ ಇಚ್ಛೆಗೆ ಅನುಸಾರವಾಗಿ. ಹಾಗೆ ಎಲ್ಲರೂ ಸ್ತಬ್ಧ. ಆ ಮುಖ್ಯ ಸೂಚನೆ ಅವರ ನೆನಪನ್ನು ಸುಡಲಾರಂಭಿಸಿತು. ಮುಖ್ಯ ಅಂತಸ್ತಿನ ಎಲಿವೇಟರ್ ತೆರೆದುಕೊಂಡಿತು. ಶ್ರೀಲ ಪ್ರಭುಪಾದರು ತಮ್ಮ ಕಾರಿನ ಬಳಿಗೆ ನಡೆದು ಹೊರಟಾಗ 100 ಶಿಷ್ಯರು ಸಂಕೀರ್ತನ ಮಾಡಿದರು. ವಿಮಾನ ನಿಲ್ದಾಣದ ಹಾದಿಯಲ್ಲಿ ಶಿಷ್ಯರು ಮತ್ತೆ ಕಲಿಯುಗದ ಅವನತಿಯ ಬಗೆಗೆ ಮಾತನಾಡಲಾರಂಭಿಸಿದರು. ಪ್ರಭುಪಾದರು ಅವರಿಗೆಲ್ಲ ಹಿತವಚನ ಹೇಳಿದರು. ನೀವೆಲ್ಲ ಪ್ರಚಾರ ಮಾಡುತ್ತಲೇ ಇರಬೇಕು, ಹೋಗಬೇಕು, ಜನರನ್ನು ಕಾಪಾಡಬೇಕು. ಶ್ರೀಲ ಪ್ರಭುಪಾದರು ಅಮೆರಿಕೆಯನ್ನು ಬಿಡುತ್ತಿದ್ದಂತೆ ಅವರ ಸೂಚನೆಗಳನ್ನು ಪಾಲಿಸುತ್ತಿರುವ ತನಕ ಗುರು ಮಹಾರಾಜರು ತಮ್ಮೊಂದಿಗೆ ಇರುತ್ತಾರೆ ಎಂದು ಭಕ್ತರಿಗೆ ಖಚಿತವಾಯಿತು. ಅಲ್ಲದೆ
ಈಗ ಹೋಗುತ್ತಿದ್ದರೂ ಸಹ ಅವರು ಮತ್ತೆ ಬರುತ್ತಾರೆ. ಅವರು ಭಾರತದಿಂದ ನ್ಯೂಯಾರ್ಕಿಗೆ ಬಂದಿದ್ದರು, ಮತ್ತೆ ಭಾರತಕ್ಕೆ ಹೋಗುತ್ತಿದ್ದರು, ಮತ್ತೆ ಪಶ್ಚಿಮಕ್ಕೆ ಬರುವವರಿದ್ದರು. ಅವರು ಎರಡೂ ಸಂಸ್ಕೃತಿಗಳನ್ನು ಬೆಸೆಯುತ್ತಾ ಕುಂಟ ಕುರುಡರನ್ನು ಸೇರಿಸುತ್ತಾ ಯಾವಾಗಲೂ ಪೂರ್ವ ಪಶ್ಚಿಮಗಳ ನಡುವೆ ಪ್ರವಾಸ ಮಾಡುತ್ತಿದ್ದರು. ಅವರು ಅರ್ಜುನನಂತೆ ಸದಾ ಹೋರಾಡುತ್ತಿದ್ದರು. ನಾರದ ಮಹರ್ಷಿಗಳಂತೆ ಸದಾ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಗುಣಕೀರ್ತನ ಮಾಡುತ್ತಾ ಪ್ರವಾಸದಲ್ಲಿರುತ್ತಿದ್ದರು. ಅವರೆಂದಿಗೂ ನಿಲ್ಲುವುದಿಲ್ಲ. ಪ್ರಾಮಾಣಿಕವಾಗಿ ಅವರನ್ನು ಹಿಂಬಾಲಿಸಿದವರೆಲ್ಲ ಅವರ ಜೊತೆಗೇ ಇರುತ್ತಿದ್ದರು. ಅಂದ್ರೆ ಇಲ್ಲಿ ಏನು ಕುಂಟ ಕುರುಡ ಅಂತ ಹೇಳಿದ್ರೆ ಪೂರ್ವ ಪಶ್ಚಿಮ ಅಂದ್ರೆ ಇವರು ಕೃಷ್ಣನಾಗೆ ಹೋರಾಡುವಂಥದ್ದು, ಅರ್ಜುನನಂತೆ ಹೋರಾಡುವಂಥದ್ದು, ಹಾಗೆ ನಾರದ ಮಹರ್ಷಿಗಳಂತೆ ಭಗವಂತನ ಆ ಒಂದು ನಾಮ ಸಂಕೀರ್ತನವನ್ನು ಗುಣಗಾನವನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಅವರ ಪ್ರವಾಸದಲ್ಲಿ ಇರ್ತಿತ್ತು. ಹಾಗೆ ಅವರ ಜೊತೆಯಲ್ಲಿ ಯಾರು ಅವರನ್ನು ಹಿಂಬಾಲಿಸ್ತಿದ್ರು, ಪ್ರಾಮಾಣಿಕರಾಗಿದ್ರು, ಅವರನ್ನು ಹಿಂಬಾಲಿಸಿದವರೆಲ್ಲ ಅವರ ಜೊತೆಗೆ ಯಾವಾಗ್ಲೂ ಇರ್ತಾ ಇದ್ರು. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿಕೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಧನ್ಯವಾದ. ಅಟೆಂಡೆನ್ಸ್ ಕೊಟ್ಟಿಲ್ಲ ಮಾತಾಜಿ. ಅಟೆಂಡೆನ್ಸ್ ನಿನ್ನೆ ಕೂಡ ಕೊಟ್ಟಿಲ್ಲ ಅನ್ಸುತ್ತೆ. ಓಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ನಾಗವೇಟಿ ಮಾತಾಜಿ ಹಾಕಿದ್ರಿ ಮಾತಾಜಿ, 6 ಗಂಟೆಗೆ ಹಾಕಿದ್ರಿ. ಹೌದಾ? ಸರಿ. ನಿನ್ನೆ ಬಂದಿತ್ತು.